ನಮಸ್ಕಾರ. ಈ ಹೊತ್ತಿನ ವಿಶೇಷ ದಿನದ ವಿದ್ಯಮಾನಗಳ ಬಗೆಗಿನ ಚರ್ಚೆಯ ಇವತ್ತಿನ ವಿಷಯ ತಂಬಾಕು ಬಿಟ್ಟು ಹಾಕು. ಇವತ್ತು ವಿಶ್ವ ತಂಬಾಕು ವಿರೋಧಿ ದಿನ. ಎಲ್ಲೆಡೆ ತಂಬಾಕು ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ ಏನಿದು ತಂಬಾಕು ಮತ್ತು ತಂಬಾಕು ಸೇವನೆಯಿಂದ ಬರುವಂಥ ಕಾಯಿಲೆಗಳೇನು ಬಹಳ ಒಂದು ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಂದರೆ ಸಿಗರೆಟ್ ಪ್ಯಾಕ್ನಲ್ಲಿ ಮೇಲ್ಗಡೆ ಹಾಕಿದ್ದಾರೆ ಕ್ಯಾನ್ಸರ್ ಬರ್ತದೆ ಜಾಗ್ರತೆ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಎಲ್ರಿಗೂ ಕೂಡ ಗೊತ್ತಿದೆ ಸಿಗರೇಟ್ ಸೇದಿದ್ರೆ ಅಥವಾ ತಂಬಾಕು ತಿಂದರೆ ಕ್ಯಾನ್ಸರ್ ಬರ್ತದೆ ಅಂತ ಅನ್ನುವಂಥದ್ದು. ಆದರೂ ಕೂಡ ನಮ್ಮಲ್ಲಿ ತಂಬಾಕು ಸೇವನೆ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು. ಇನ್ನೊಂದು, ನಮ್ಮಲ್ಲಿ ಸುಶಿಕ್ಷಿತರೇ ಹೆಚ್ಚಾಗಿ ಇವತ್ತು ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ ಅಂತ ಒಂದು ಅಧ್ಯಯನದ ಪ್ರಕಾರ ಬಂದಿರುವಂಥದ್ದು. ಇದು ಮತ್ತೊಂದು ಅಪಾಯಕಾರಿ ಆಗಿರುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಇವತ್ತು ನಾವು ಅಂದರೆ ವೈದ್ಯಕೀಯ ಲೋಕಕ್ಕೆ ಒಂದು ಸವಾಲಾದಂಥ ಒಂದು ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಮತ್ತು ಇನ್ನಿತರ ಕಾಯಿಲೆಗಳು ಕೂಡ ತಂಬಾಕುವಿನಿಂದ ಬರುವಂಥದ್ದು. ಹಾಗಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಈ ಒಂದು ಸಂವಾದವನ್ನ ನಡೆಸ್ತಾ ಇದ್ದೇವೆ. ಬಹಳ ಮುಖ್ಯವಾದದ್ದು ಕೂಡ ಇದರಿಂದ ಯಾವ ರೀತಿ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗಿದೆ ಇವತ್ತು ಬಹುಶಃ ಅರ್ಥ ಮಾಡಿಕೊಳ್ಳಿಕ್ಕೆ. ಅಂದರೆ ತಂಬಾಕು ವಿರೋಧಿ ದಿನವಾಗಿ ಇವತ್ತು ಒಂದೇ ದಿನವನ್ನು ತೆಗೆದುಕೊಳ್ಳುತ್ತೇವೆ, ಉಳಿದೆಲ್ಲ ದಿನಗಳಲ್ಲಿ ನಾವು ಆ ಜಾಗೃತಿಯನ್ನು ಇಟ್ಟುಕೊಳ್ಬೇಕಾಗ್ತದೆ. ಸೊ ಇವತ್ತು ಈ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಿ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಬಾಯಿ ದವಡೆ ತಜ್ಞರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಡಾಕ್ಟರ್ ಗೌತಮ್ ಕುಳಮೊರ್ಬಾ ENT ಕಿವಿ ಮೂಗು ಗಂಟಲು ತಜ್ಞರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ಡಾಕ್ಟರ್ ಹರ್ಷ ಪಡ್ರೆ ಅವರು ಶ್ವಾಸಕೋಶ ತಜ್ಞರು, ಪಾಲ್ಮೊನಾಲಜಿಸ್ಟ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ಡಾಕ್ಟ್ರೆ, ಏನಿದು ತಂಬಾಕು ಇವತ್ತು ನಿನ್ನೆದಲ್ಲ, ಬಹಳ ಹಿಂದಿನಿಂದಲೂ ಜನರು ತಿಂತಾ ಇದ್ದಾರೆ. ಇವತ್ತೇನೋ ಅದು ಕಾಯಿಲೆ ಇದು ಕಾಯಿಲೆ ಅಂತ. ಹಾಗಾದ್ರೆ ಬಹಳ ಹಿಂದೆ ತಿಂದವರಿಗೆ ಕಾಯಿಲೆ ಎಲ್ಲಿತ್ತಪ್ಪ ಅಂತ ಕೆಲವರು ಮಾತಾಡ್ತಾರೆ. ಅಂದ್ರೆ ಇದರ ಅರ್ಥ ಏನು? ಇದರಿಂದ ಬರುವಂತ ಕಾಯಿಲೆಗಳು ಮತ್ತು ಅವತ್ತಿಗೂ ಇವತ್ತು ಏನು ವ್ಯತ್ಯಾಸಗಳು? ನೋಡಿ, ತಂಬಾಕುನಿಂದ ಕ್ಯಾನ್ಸರ್ ಬರ್ತದೆ ಅನ್ನೋದು ಇಟ್ ಇಸ್ ಅಪ್ರೂವ್ ಆದಂಥ ಸತ್ಯವಾದಂಥ ವಿಚಾರ. ತಂಬಾಕು ತಿಂದರೆ ಬರ್ತದೆ ಅಂತ ಸಾಮಾನ್ಯ ಮನುಷ್ಯನಿಗೆ ಗೊತ್ತು. ಆದರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅದನ್ನು ಆಲೋಚಿಸಬೇಕಾಗತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ತಂಬಾಕು, ಈ ಕ್ಯಾನ್ಸರ್ ಅನ್ನೋದು ಬಹಳ ಲೇಟ್ ವಯಸ್ಸಿನಲ್ಲಿ, ಕೂದಲು ಹಣ್ಣಾದ ಮೇಲೆ, ಮೀಸೆ ಹಣ್ಣಾದ ಮೇಲೆ, ಹಲ್ಲು ಉದುರುವ ಸಂದರ್ಭದಲ್ಲಿ 60-70 ವಯಸ್ಸಿನಲ್ಲಿ ಬಾಯಿ ಕ್ಯಾನ್ಸರ್ ಇರ್ಬೋದು, ಶ್ವಾಸಕೋಶದ ಕ್ಯಾನ್ಸರ್ ಜನರಲಿ ಓಲ್ಡ್ ಏಜ್ನಲ್ಲಿ ಬರುವಂಥದ್ದು ಕ್ಯಾನ್ಸರ್ ಅಂತ ಹೇಳೋ ಒಂದು ಆ ರೀತಿಯ ಒಂದು ಸಿಸ್ಟಮ್ ಇತ್ತು. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಕ್ಯಾನ್ಸರ್ ರೋಗ ಸಣ್ಣ ಸಣ್ಣ ಪ್ರಾಯಗಳಲ್ಲಿ ಬರ್ತಾ ಇದೆ. 30-32 ಬಾಯಿ ಕ್ಯಾನ್ಸರು, ಲಂಗ್ ಕ್ಯಾನ್ಸರು ಅಥವಾ ಗಂಟಲಿನ ಕ್ಯಾನ್ಸರ್ ಬರ್ತಾ ಇದೆ. ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಹೃದಯಾಘಾತ ಆಗುವಂಥದ್ದು ಸಹ ಸಣ್ಣ ಪ್ರಾಯದಲ್ಲಿ. ಮೊದಲು 70-80ರಲ್ಲಿ ಆಗ್ತಾ ಇದ್ದದ್ದು ಇವತ್ತು 20-30ರಲ್ಲಿ ತಾವು ನೋಡಿರ್ಬೋದು ಪತ್ರಿಕೆಗಳಲ್ಲಿ. 32 ವಯಸ್ಸಿನ ಹೃದಯಾಘಾತ, ಕುಸಿದು ಬಿದ್ದು ಮೃತ್ಯು ಅಂತ. ಯಾಕೆ ಆಗ್ತಾ ಇದೆ? ಇದು ನಮ್ಮ ಜೀವನ ಶೈಲಿ, ನಮ್ಮ ಈ ಟೊಬ್ಯಾಕೋದಿಂದ ಆಗುವಂಥ ಒಂದು ಸರಪಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟೊಬ್ಯಾಕೋ ಈಸ್ ಡೇಂಜರಸ್ ಟು ಹೆಲ್ತ್ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ತಾನೇ ಹೇಳಿದ್ರಿ, ಸಣ್ಣ ಪ್ರಾಯದಲ್ಲಿ ಯಂಗರ್ ಜನ್ರೇಷನ್ ಹೆಚ್ಚು ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಅದು ಯಾಕೆ ಫ್ಯಾಷನ್ಗಾಗಿ ಯೂಸ್ ಮಾಡ್ತಾ ಇದ್ದಾರೋ ಅಥವಾ ಇನ್ಯಾವುದೋ ಕಾರಣದಿಂದ ಯೂಸ್ ಮಾಡ್ತಾ ಇದ್ದಾರೋ ಅದರಿಂದ ಹೆಚ್ಚು ಯುವ ಜನತೆ ಯೂಸ್ ಮಾಡಿ ಈ ಗ್ರ್ಯಾಜುವಲ್ ಶಿಫ್ಟ್ ಆಗ್ತಾ ಇದೆ. ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವಸಂಸ್ಥೆ 10 ಮಾರಕ ರೋಗಗಳ ಬಗ್ಗೆ ಒಂದು ಜಾಗೃತಿ ಆಂದೋಲನ ಅಂತ ಹೇಳಿ ವರ್ಷದಲ್ಲಿ 1 ದಿವಸ, ಇದು ಸಿಂಬಾಲಿಕ್ ಆಗಿ, ಅಂದರೆ 1 ದಿವಸ ಮಾಡಿ ಇವತ್ತು ಟೊಬ್ಯಾಕೊ ತಗೊಳ್ಬೇಡಿ ನಾಳೆ ಪುನಃ ಸಿಗರೇಟ್ ಹೇಳಿರಿ ಅಂತ ಹಾಗಲ್ಲ, ಸಿಂಬಾಲಿಕ್ ಆಗಿ ಇವತ್ತು ಮಾಡಿ ಜನರಲ್ಲಿ ಬೀದಿ ನಾಟಕ ಇರ್ಬೋದು ಅಥವಾ ಈ ರೀತಿಯ ಲೈವ್ ಕಾರ್ಯಕ್ರಮಗಳಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ 1987ರಲ್ಲಿ ವಿಶ್ವಸಂಸ್ಥೆ ನೋ ಟೊಬ್ಯಾಕೊ ಡೇ ಅಂತೇಳಿ ಮೇ 31ರಂದು ದಿನ ಸೆಲೆಕ್ಟ್ ಮಾಡಿ ಈ ರೀತಿ ಆಚರಣೆಗಳನ್ನು ಮಾಡ್ತಾ ಇದೆ. ಬೇರೆ ಕಾರಣಗಳು ಬೇರೆ ವಿಶೇಷವಾದ ಸತ್ತದ್ದು ಅಥವಾ ಇಲ್ಲ, ಅದು ವಿಶ್ವಸಂಸ್ಥೆ ಒಂದು ಡೇಟ್ ಮಾಡಿ ಆ ದಿವಸ ಜಾಗೃತಿ ಮೂಡಿಸುವುದು ಜಗತ್ತಿನ ಎಲ್ಲೆಡೆ, ವಿಶ್ವದಾದ್ಯಂತ. ಇವತ್ತು ತಾವು ನೋಡಿರ್ಬೋದು, ಇವತ್ತು ಮಂಗಳೂರಿನಲ್ಲಿ ಹಲವಾರು ವೈದ್ಯರುಗಳು ಬೀದಿಗೆ ಬಂದಿದ್ದಾರೆ, ನರ್ಸ್ಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ರೋಡಲ್ಲಿ ಜಾಗೃತಿ ಮೂಡಿಸಿ, ಜಾಥಾ ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸಿ ಜನರಲ್ಲಿ ಇಂತಹ ತಂಬಾಕಿನಿಂದ ತೊಂದರೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಮಗದೊಮ್ಮೆ ಎಚ್ಚರಿಸಿ ಇದರಿಂದ ದೂರ ಇರಿ ಅಂತ ಹೇಳುವ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡಿ ಆದಷ್ಟು ಜಾಗ್ರತೆ ವಹಿಸಿ ಅನ್ನೋ ಒಂದು ಸಂದೇಶವನ್ನು ಜನರಿಗೆ ನೀಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಈ ದಿನಾಚರಣೆಯನ್ನು ನಾವು ಮಾಡ್ತಾ ಇರೋದು. ಮತ್ತೆ ಒಂದಷ್ಟು ತಂಬಾಕು ಬಗ್ಗೆ ನಾನು ಕೇಳಬೇಕು ಡಾಕ್ಟ್ರೆ. ಜನರಲ್ಲಿ ಯಾಕೆ ಸುಶಿಕ್ಷಿತರು, ಎಜುಕೇಟೆಡ್ ಜನ ಇದು ಸೇವನೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಏನು ಹೇಳ್ತೀರಿ? ಅಂದ್ರೆ ಯಾಕೆ
ಯಂಗರ್ ಜನರೇಷನ್ ಅಥವಾ ಸುಶಿಕ್ಷಿತರೇ ಇದಕ್ಕೆ ದಾಸರಾಗ್ತಾ ಇದ್ದಾರೆ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯ? ಇದು ಸುಶಿಕ್ಷಿತರೇ ಇದಕ್ಕೆ ದಾಸರಾಗುವುದಲ್ಲ. ಸಾಮಾನ್ಯವಾಗಿ ಇಡೀ ಲೋಕದಲ್ಲಿ ನಾವು ನೋಡಿದರೆ 8 ಮಿಲಿಯನ್ ಅಂದರೆ 80 ಲಕ್ಷ ಜನ ತಂಬಾಕಿನಿಂದಾಗಿ ಸಾಯ್ತಾರೆ ಪ್ರತಿ ವರ್ಷ. ಅದು ಒಂದು ಲೆಕ್ಕಾಚಾರಕ್ಕೆ ಕೊಡೋದಾದರೆ ಒಂದು ದಿವಸಕ್ಕೆ 20,000 ಜನರ ಹತ್ರ ಸಾಯ್ತಾರೆ. ನಾವೀಗ ಮಾತಾಡಿದ 3 ನಿಮಿಷದಲ್ಲಿ ಒಂದು 60 ಜನ ಸತ್ತಿರ್ತಾರೆ ತಂಬಾಕು ಸೇವಿಸಿ ಲೋಕದ ಎಲ್ಲಿಯ ಮೂಲೆಯಲ್ಲಿ. ಅಷ್ಟು ಕೂಡ ಒಂದು ನಿಮಿಷದಲ್ಲಿ 20 ಜನ ಸಾಯುವಷ್ಟು ಒಂದು ಸೀರಿಯಸ್ ಆಗಿರುವಂಥ ಸಂಗತಿ ಎದ್ದು ಕಾಣುವಂಥದ್ದು ಈಗ ಸುಶಿಕ್ಷಿತರದ್ದು. ಈಗ ಸುಶಿಕ್ಷಿತರದ್ದು ಸೇವಿಸಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೇವೆ, ಗೊತ್ತಿದ್ದವರು ಅಂತ ನಾವು ಭಾವಿಸ್ತೇವೆ. ಓದ್ಲಿ ಅದು ಏನು ಅಂತ ಅರ್ಥ ಮಾಡಿಕೊಳ್ಳುವವರು ಸರಿ, ಅಂದ್ರೆ ಅರ್ಥ ಮಾಡಿದವರು ಅರ್ಥ ಮಾಡಿಕೊಂಡು ಸೇವಿಸಲಿಕ್ಕಿಲ್ಲ ಅಂತ ನಾವು ನೆನೆಸ್ತೇವೆ. ಆದರೆ ಇದರಲ್ಲಿ ತೊಂದರೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚಾಗಿ ಈಗ ಈ ಸಣ್ಣ ಕಾಲೇಜ್ ಪ್ರಾಯದ ಮಕ್ಕಳು ಅವರು ಆ ಸಮಯದಲ್ಲಿ ಇದಕ್ಕೆ ಒಂದು ಹವ್ಯಾಸವಾಗಿ ಸೇರಿಸಿಕೊಳ್ತಾರೆ. ಏನಾಗುವುದಿಲ್ಲ, 1 ಸಿಗರೇಟಲ್ಲಿ ಏನಾಗುವುದಿಲ್ಲ, 2 ಸಿಗರೇಟಲ್ಲಿ ಏನಾಗುವುದಿಲ್ಲ ಅಂತ ಶುರು ಮಾಡ್ತಾರೆ. ಆದರೆ ಅದರಲ್ಲಿರುವ ನಿಕೋಟಿನ್ ಅಂತ ಹೇಳುವ ಅಂಶ ಅದು ತುಂಬ ಎಡಿಕ್ಟಿವ್ ಅಂತ ಹೇಳಿ ಒಮ್ಮೆ ಅದನ್ನು ಸೇರಿ ಇನ್ನೊಂದು ಸೇದಿ ಬಿಡುವಂಥ ತೋರುವ ಹಾಗೆ ಮಾಡುವಂಥ ಒಂದು ಸಂಗತಿ. ಇದರಿಂದಾಗಿ ಅದರ ಒಂದು ಬಲಿಗೆ ಬೀಳ್ತಾರೆ. ಒಮ್ಮೆ ಬಿದ್ದ ಮೇಲೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದು ಒಂದು ಸುಳಿ ಆಗೋದು. ಒಮ್ಮೆ ಒಳಗೆ ಹೋಗಿ ನೋಡುವಂತ ತೋರ್ತದೆ, ಒಳಗೆ ಹೋದ ಮೇಲೆ ಹೊರಗೆ ಬರಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಒಂದು ಸಿಗರೇಟ್ ಹೋಗಿ 2 ಆಗಿ 4 ಆಗಿ 20 ಆಗಿ 40 ಆಗಿ ಎಷ್ಟು ಪ್ಯಾಕ್ ಕಟ್ಲೆ ಎಡೆಯೋರಿದ್ದಾರೆ. ಅದರಿಂದಾಗಿ ಅಂದರೆ ಅವರ ಈ ಆರೋಗ್ಯದ ತೊಂದರೆ ಬೇರೆ, ಅವರ ಕಿಸೆಗೆ ತೊಂದರೆ, ಅವರ ಸಮಾಜಕ್ಕೆ ತೊಂದರೆ, ಅವರ ಫ್ಯಾಮಿಲಿಗೆ ತೊಂದರೆ, ಅವರ ಹಣವೇ ಇರುವುದಿಲ್ಲ. ಅಷ್ಟು ಕೂಡ ಅದರ ಮೇಲೆ ಡಿಪೆಂಡ್ ಆಗಿ ಬಿಡ್ತಾರೆ. ಈ ಕಾರಣಕ್ಕಾಗಿ ಅದನ್ನೊಂದು ಅವಲಂಬನೆ ಬಂದು ಬಿಡ್ತದೆ. ಆ ಅವಲಂಬನೆಯಿಂದಾಗಿ ಹೀಗೆ ಆಗ್ತದೆ. ಡಾಕ್ಟ್ರೆ, ಅಟ್ರಾಕ್ಟಿವ್ ಅಂದ್ರೆ ಸ್ವಲ್ಪ ಅವನು ಸೇರ್ತಾನೆ ಇವನು ಸೇರ್ತಾನೆ, ನೋಡಿ ಅವನು ಅಷ್ಟು ದೊಡ್ಡ ಜನ, ಅವನೇ ಅದನ್ನು ತಿಂತಾನೆ ಅಂತ ಅನ್ನುವಂಥದ್ದು. ಸೊ ಇದು ಕಾರಣ ಆಗಿರ್ಬೋದಾ? ಇದೊಂದು ಮುಖ್ಯ ಕಾರಣ. ಈಗ ಯುವ ಜನತೆ ಎಲ್ಲರನ್ನು ನೋಡಿದ್ರೆ ನಮಗೆ ಇನ್ನೊಬ್ಬರನ್ನ ಇಮಿಟೇಟ್ ಮಾಡುವಂಥದ್ದು ತುಂಬಾ ಕಾಮನ್. ಯಾರೊಬ್ರು ಮಾಡ್ತಾರೆ, ಅದು ತುಂಬಾ ಫ್ಯಾಷನೇಬಲ್ ಆಗಿ ನಮಗೆ ಕಾಣ್ತದೆ. ಸೊ ನಾವು ಕೂಡ ಯಾಕೆ ಅದನ್ನು ಮಾಡಿ ನೋಡಬಾರ್ದು ಅಂತ ಹೇಳಿ ನಮಗೂ ತೋರ್ತದೆ, ನಾವು ಅದನ್ನು ಶುರು ಮಾಡಿಕೊಡ್ತೇವೆ. ಮತ್ತೆ ಇನ್ನೊಂದು ಏನಿರ್ತದೆ ಅಂತ ಪಿಯರ್ ಪ್ರೆಷರ್ ಅಂತ ನಾವು ಹೇಳ್ತೇವೆ. ಏನು ನಮ್ಮ ಸ್ನೇಹಿತರು ಅಥವಾ ನಮ್ಮದೇ ವಯಸ್ಕರು ಬೇರೆನವರು ಸಿಗರೇಟ್ ಅಥವಾ ಬಿಡಿ ಸೇರ್ತಾ ಇರ್ತಾರೆ, ಅವರ ಜೊತೆಯಲ್ಲಿ ಸೇರಿಕೊಳ್ಳಿಕ್ಕೆ ಬೇಕಾಗಿ ನಮಿಗೂ ಒಂದು ಬಿಲಾಂಗಿಂಗ್ ಅಂತ ಬರ್ತದೆ ಅವಾಗ, ಅದಕ್ಕೆ ಬೇಕಾಗಿ ಕೆಲವರು ಶುರು ಮಾಡ್ತಾರೆ. ಇದು ಮುಖ್ಯ ಕಾರಣಗಳು ಶುರು ಮಾಡ್ಲಿಕ್ಕೆ ಬಿಡಿ ಸಿಗರೇಟ್ ಎಲ್ಲ ಸೇದುವುದಕ್ಕೆ. ಈ ತಂಬಾಕು ಬಗೆಗೆ ಏನಿದು? ತಂಬಾಕು ಬೆಳಿಲಿಕ್ಕೆ ಒಂದು ಪಕ್ಕ ಮಣ್ಣಿನಲ್ಲಿ ಎಲ್ಲಾ ಬೆಳೆಗಳು ಬೆಳಿತವೆ, ಮಣ್ಣಿನಲ್ಲಿ ಒಳ್ಳೊಳ್ಳೆ ಬೆಳೆಗಳು ಬೆಳಿತವೆ ಅಂತ ಜೀವ ತೆಗೆಯುವಂತ ಒಂದು ಈ ಬೆಳೆನೂ ಕೂಡ ಬೆಳೀತದ ಅಂತ? ತಂಬಾಕು ನೋಡಿ, ಇದು ಒಂದು ಬೇಸಿಕಲಿ ತಂಬಾಕು ಅದು ಬೇರೆ ಬೇರೆ ರೂಪದಲ್ಲಿ ನಮ್ಮ ಮನುಷ್ಯನನ್ನು ಕಾಡ್ತಾ ಇದೆ. ಅದು ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಪಾನ್ ಪರಾಗ್ ಇರ್ಬೋದು, ನಶೆ ಇರ್ಬೋದು, ಖೈನಿ ಇರ್ಬೋದು, ಹಲವಾರು ರೂಪಗಳಲ್ಲಿ ನಮ್ಮನ್ನು ಕಾಡ್ತಾ ಇದೆ. ಕೆಲವರು ಬರೀ ಸಿಗರೇಟ್ ಎಳಿತಾರೆ, ಕೆಲವರು ಬರೀ ನಶೆ ಮೂಗಿಗೆ ಹಾಕ್ಕೊಳ್ತಾರೆ, ಕೆಲವರು ಗುಟ್ಕಾ. ನನಗೆ ಇವತ್ತಿನ ವಿಚಾರ ಹೇಳೋದಾದ್ರೆ, ಇವತ್ತೊಂದು 22 ವರ್ಷದ ಹುಡುಗ ನನ್ನ ಕ್ಲಿನಿಕ್ಕಿಗೆ ಬಂದಿದ್ದ. ಅವನ ದಿನಕ್ಕೆ 20 ಪ್ಯಾಕೆಟ್ ಪಾನ್ ಪರಾಗ್ ತಿಂತಾ ಇದ್ದಾರೆ. ಮಾಣಿಕ್ ಚಂದ್ ತಿಂತಾನೆ. ಒಂದು ಮಾಣಿಕ್ ಚಂದ್, ಈಗ ತಾನೇ ಡಾಕ್ಟರ್ ಹೇಳಿದ್ರು ಎಷ್ಟು ಹೌ ಮಚ್ ಮನಿ ಈಸ್ ಸ್ಪೆಂಡಿಂಗ್. ಒಂದು ಮಾಣಿಕ್ ಚಂದ್ ಪ್ಯಾಕೆಟ್ಗೆ 3 ರೂಪಾಯಿ 4 ರೂಪಾಯಿ ಇರ್ಬೋದು. ದಿನ ಇವನು 30 ಪ್ಯಾಕೆಟ್ ತಿನ್ನೋದಾದ್ರೆ ಅವನ ಜೀವನದಲ್ಲಿ ಅವನು ಅರ್ನ್ ಮಾಡುವ ಟೈಮ್ನಲ್ಲಿ, ಈ ಯೂತ್ ಟೈಮ್ನಲ್ಲಿ ಅವನು ಸಮಾಜಕ್ಕೆ ಹೊರೆ ಆಗಬಾರ್ದು, ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಇದರಲ್ಲಿ 20-30 ಪ್ಯಾಕೆಟ್ ಮಾಣಿಕ್ ಚಂದ್ ತಿಂದು ಬಾಯಿ ಎಲ್ಲ ಉರಿ, ಬಾಯಿ ತೆರೀಲಿಕ್ಕಾಗೋದಿಲ್ಲ ಅಂತ ಬರ್ತಾ ಇದ್ದಾರೆ. ಹೀಗೆ ಟೊಬ್ಯಾಕೊ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇದೆ. ಅಂಥವರಿಗೆ ನಾವು ಅದೇನು ಪಿಯರ್ ಪ್ರೆಷರ್ ಇರ್ಬೋದು ಅಥವಾ ಬೇರೆ ಯಾವುದೋ ಫ್ಯಾಷನಿಂದ ಹೀರೋಗಳನ್ನ ಇಮಿಟೇಟ್, ತೆರೆ ಮುಂದೆ ಸಲ್ಮಾನ್ ಖಾನ್ ಸಿಗರೇಟ್ ಎಳೆಯುವುದು ನೋಡಿದಾಗ ಜನರಿಗೆ ಖುಷಿ ಆಗ್ತದೆ, ಹುಡುಗರಿಗೆ, ಶಾಲಾ ಮಕ್ಕಳಿಗೆ. ತಾವು ಯಾಕೆ ಅನುಕರಿಸಬಾರದು ಅಂತೇಳಿ ಅವರು ಒಂದ್ಸಲ ಮಾಡಿ ಬಿಟ್ಟಿರ್ತಾರೆ. ಇವರು ಪಾಪ ಅದರ ಸುಳಿಗೆ ಸಿಕ್ಕಾಕೊಳ್ತಾರೆ, ಹೊರಗೆ ಬರಲಿಕ್ಕೆ ಆಗದೆ ಒದ್ದಾಡ್ತಾರೆ. ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು, ಗುಟ್ಕಾ ಇರ್ಬೋದು, ಪಾನ್ ಪರಾಗ್, ಕೈನಿ, ಎಲ್ಲವೂ ಸಹ ನಮ್ಮ ಎಲ್ಲ ದೇಹದ ಒಂದೊಂದು ಅಂಗಕ್ಕೆ ಮಾರಕವಾಗಿರ್ತದೆ. ಓವರ್ ನೈಟ್ ಈ ಟೊಬ್ಯಾಕೋದಿಂದ ಇವತ್ತು ತಿಂದವನಿಗೆ ನಾಳೆ ಕ್ಯಾನ್ಸರ್ ಬರುವುದಿಲ್ಲ ಅಥವಾ ಯಾವುದೇ ರೋಗ, ಇದು ನಾಳೆಯೇ ಸಾಯ್ಬೇಕು, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನಂತ ಏನಿಲ್ಲ. ಇದೊಂದು ರೀತಿಯ ಸ್ಲೋ ಪಾಯ್ಸನ್ ಅಂತ ನಾವು ಹೇಳ್ತೇವೆ. ನಿಧಾನವಾಗಿ ನಮ್ಮ ದೇಹದ ಒಂದೊಂದೇ ಅಂಗಗಳನ್ನು ಆಪೋಷಣ ತೆಗೆದುಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ಸ್ಮೋಕ್ ಮಾಡ್ತೀವಿ. ಸ್ಮೋಕ್ ಮಾಡೋದ್ರಿಂದ ನಿಕೋಟಿನ್ ನಮ್ಮ ಬ್ಲಡ್ಗೆ ಸೇರ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಮೌಂಟನ್ನು ಜಾಸ್ತಿ ಮಾಡಿ ನಮ್ಮ ರಕ್ತನಾಳಗಳನ್ನು ಪೆಡಸು ಮಾಡ್ತದೆ, ಹಾರ್ಡ್ ಆಗ್ತದೆ, ಅದರ ಒಳಗಡೆ ಶೇಖರಣೆ ಆಗ್ತದೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರ್ತದೆ, ಸ್ಟ್ರೋಕ್ ಆಗುವ ಸಾಧ್ಯತೆ ಇರುತ್ತದೆ. ಸ್ಮೋಕರ್ಸ್ ಆರ್ 10 times more prone for heart attack, more prone for stroke.
ಹಾಗಿರುವಾಗ ಏನಾಗ್ತದೆ, ಒಂದೊಂದೇ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತದೆ. ಲಿವರ್, ನಮ್ಮ ಯಕೃತ್ ಇದೆಯಲ್ಲ, ನಮ್ಮ ದೇಹದಲ್ಲಿ ಒಂದು ಕಾರ್ಖಾನೆ ಇದ್ದಂತೆ, ನಾವು ತಿನ್ನುವ ಎಲ್ಲ ಆಹಾರವನ್ನು ಜೀರ್ಣಿಸುವ ಶಕ್ತಿ ಅದಕ್ಕಿದೆ. ಇದು ಅದನ್ನು ಡ್ಯಾಮೇಜ್ ಮಾಡ್ತದೆ. ಸೊ ಒಂದೊಂದೇ ಕಣ್ಣಿಗೆ ಅಂಧತ್ವ ಬರ್ತದೆ, ಲೈಂಗಿಕ ನಿರಾಸಕ್ತಿ, ಎಲ್ಲ ನಮ್ಮ ಪ್ರತಿಯೊಂದು ಅವಯವಗಳನ್ನು, ಅಂಗಾಂಗಗಳನ್ನು ನುಂಗಿ ನೀರು ಕುಡಿದು ಒಂದು 20 ವರ್ಷ ಆದಾಗ ಅವನು ಸಮಾಜಕ್ಕೆ ಎತಕ್ಕೂ ಬೇಡದ ಒಂದು ವೆಜಿಟೇಬಲ್ ಥರ ಒಂದು ಹೊರೆಯಾಗಿ ಬಿಡ್ತಾನೆ. ಮ್ಯಾನ್ ಪವರ್ ಲಾಸ್, ಎಕಾನಮಿ ಲಾಸ್, ದೇಶಕ್ಕೆ ಮತ್ತು ಸಮಾಜಕ್ಕೆ, ಕುಟುಂಬಕ್ಕೆ ಹೊರೆಯಾಗಿ ಬಿದ್ದು ನಮ್ಮ ಸಮಾಜಕ್ಕೆ ಅವರು ಒಂದು ರೀತಿಯ ಕ್ಯಾನ್ಸರ್ ಥರನೇ ಆಗಿಬಿಡ್ತಾರೆ. ಜೀವಂತ ಶವವಾಗಿ ಬೇರೆಯವರಿಗೂ ಸಹ ಉಪದ್ರ ಆಗಿ ಬದುಕುವ ರೀತಿಯಲ್ಲಿ ಆಗ್ತದೆ. ಹಾಗೆ ಆಗಬಾರ್ದು, ಅವರಲ್ಲಿ ಜಾಗೃತಿ ಮೂಡಿಸಬೇಕು, ಅವರನ್ನು ಅವರ ತಂಬಾಕು ಚಟದಿಂದ ಬಿಡಿಸಿ ಅವರನ್ನು ಮುಖ್ಯವಾಹಿನಿಗೆ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇವತ್ತು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೇಳೋದಿಷ್ಟೇ, ದಯವಿಟ್ಟು ಇವತ್ತು ನೀವು ಈ ಚಟದಿಂದ ಹೊರಗೆ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಹಾಗೆ ಮಾಡಿದರೆ ಸಮಾಜಕ್ಕೆ ನೀವು ಅಸೆಟ್ ಆಗಿ ಸಮಾಜಕ್ಕೆ ಹೊರೆ ಆಗಬೇಡಿ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಓಕೆ ಓಕೆ ಡಾಕ್ಟ್ರೆ, ಅಂದರೆ ಸಾಮಾನ್ಯವಾಗಿ ಬಹಳ ಹಿಂದೆಲ್ಲ ಅಜ್ಜ ಅಂದ್ರೆ ಬೀಡ ತಿಂತಾ ಇದ್ರು ಅಂತ, ಅದರಲ್ಲಿ ತಂಬಾಕು ಹಾಕಿ ತಿಂತಾ ಇದ್ರು, ಏನಾಗ್ತಾ ಇರಲಿಲ್ಲ. ಈಗ ಯಾಕೆ ಅದು ಈಗ ಹೊಸದಾಗಿ ಕಾಣಿಸಿಕೊಂಡದ್ದು ಈ ಕಾಯಿಲೆಗಳು ತಂಬಾಕಿನಿಂದ ಅಂತ ಏನು ಹೇಳ್ತೀವಿ? ಅದರಲ್ಲಿ ಅಂದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಅದೊಂದು ಸಿಲೆಕ್ಷನ್ ಬಯಾಸ್ ಅಂತ ಹೇಳುವಾಗ, ಈಗ ನಾವು ಜೆನೆಟಿಕಲಿ ನೋಡಿದರೆ ಹಳೆ ಕಾಲದಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಇತ್ತು. ಯಾರ ಶರೀರದಲ್ಲಿ ಅಷ್ಟು 70 ವರ್ಷ 80 ವರ್ಷವರೆಗೆ ಏನು ಬದುಕಲಿಕ್ಕೆ ಶಕ್ತಿ ಸಾಮರ್ಥ್ಯ ಎದುರಿಸಲಿಕ್ಕೆ ಸಾಮರ್ಥ್ಯ ಇತ್ತಲ್ಲ, ಅಂಥವ್ರು ಮಾತ್ರ ಬದುಕ್ತಾ ಇದ್ರು. ನಮ್ಮ ಲೆಕ್ಕಾಚಾರ ನೋಡ್ತಾ ಇದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ 1947ರ ಸಮಯದಲ್ಲಿ ನಮ್ಮ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಒಬ್ಬ ಮಗು ಹುಟ್ಟಿದಾಗ ಅವನು ಬದುಕುವ ಒಂದು ಎಕ್ಸ್ಪೆಕ್ಟೇಷನು ಒಂದು 45ರಿಂದ 48 ವರ್ಷ ಇತ್ತು. ಅದೇ ಈಗಿನ ಇದ್ರ ನೋಡಿದರೆ 70 ವರ್ಷ ಕಳೆದ ಮೇಲೆ ಅದು ಹತ್ರ 70 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಹಾಗಿರೋ ಏನಾಗಿದೆ ಅಂತ ನಮ್ಮ ಈಗ ವೈದ್ಯಕೀಯ ಇದರಲ್ಲಿ ವಿಜ್ಞಾನದಲ್ಲಿ ಮುಂದುವರಿಕೆ ಆಗಿ ಈ 48 ವರ್ಷ ಬದುಕುವ ಜನರನ್ನು, ಸುಮಾರು ಜನರನ್ನು ನಾವು 70 ವರ್ಷವರೆಗೆ ಬದುಕಿಸ್ತಾ ಇದ್ದೇವೆ. ಹಾಗೆ ಅವರೆಲ್ಲ ಮೊದಲಿನಷ್ಟು ಶಕ್ತಿ ಇರುವಂಥ, ಜೆನೆಟಿಕಲಿ ಶಕ್ತಿ ಇರುವಂಥಲ್ಲ. ಅಂದರೆ ಕೆಲವೊಂದು ನಮಗೆ ಈಗ ವೀಡ್ಸ್ ಅಂತ ಹೇಳ್ತೇವೆ ಅಂತ ಕೆಲವು ಸಸಿಗಳಿಗೆ ತುಂಬ ಆರೈಕೆ ಬೇಕಾಗ್ತದೆ, ಕೆಲವರಿಗೆ ದೊಡ್ಡ ಆರೈಕೆ ಬೇಕಾಗೋದಿಲ್ಲ. ದೊಡ್ಡ ಆರೈಕೆ ಬೇಕಾದವರು ಹೇಗಿದ್ರೂ ಕೂಡ ಬದುಕಿಕೊಳ್ತಾರೆ. ಈಗ ಆರೈಕೆ ಮಾಡಿ ಬದುಕಿಸಿದವರು ಅವರು ಸ್ವಲ್ಪ ಶರೀರದಲ್ಲಿ ಮೂಲತಃ ವೀಕ್ ಆಗಿರ್ತಾರೆ. ಅಂಥವ್ರು ಇಂಥದಕ್ಕೆಲ್ಲ ಹೋಗುವ ನಮಗೆ ಹೆಚ್ಚೆಚ್ಚು ಕ್ಯಾನ್ಸರ್ ಕಾಣಲಿಕ್ಕೆ ಸಿಗ್ತದೆ. ಎರಡನೇದು, ಕ್ಯಾನ್ಸರ್ ಅಂದರೆ ಹೆಚ್ಚಾಗಿ ಒಂದು 50 ವರ್ಷ ಪ್ರಾಯದ ಮೇಲೆ ಕಾಣಲಿಕ್ಕೆ ಸಿಕ್ಕುವಂಥದ್ದು. ಅದು ಮೊದಲು ಸಿಕ್ಕುದಿಲ್ಲ ಅಂತಲ್ಲ, ಹೆಚ್ಚಾಗಿ ಹಾಗೆ. ಆದರೆ ನಾವು 50 ವರ್ಷಕ್ಕಿಂತ ಜಾಸ್ತಿ ಬದುಕಿಸಲಿಕ್ಕೆ ಶುರು ಮಾಡುವಾಗ ಅದರ ಒಟ್ಟಿಗೆ ಬರುವ ಎಲ್ಲ ಕಾಯಿಲೆಗಳು, ಆ ಪ್ರಾಯದಿಂದ ಮೇಲೆ ಕಾಣುವಂಥ ಕಾಯಿಲೆಗಳು ಹೆಚ್ಚೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು, ನಮಗೆ ಇದರ ಡಯಾಗ್ನೋಸಿಸ್ ಹೆಚ್ಚಾಗಿದೆ. ಮೊದಲೆಲ್ಲ ಅಜ್ಜ ಯಾಕೆ ತೀರಿ ಹೋದ್ರು, 45 ವರ್ಷದಲ್ಲಿ ಯಾಕೆ ತೀರಿ ಹೋದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಕ್ಯಾನ್ಸರೇ ಆಗಿ ತೀರಿ ಹೋಗಿದ್ದಿರ್ಬೋದು, ನಮಗೆ ಗೊತ್ತಿಲ್ಲ, ಅದಕ್ಕೊಂದು ಹೆಸರಿಲ್ಲ. ಈಗ ಅದಕ್ಕೆ ಕ್ಯಾನ್ಸರ್ ಹೇಳುವಂಥ ಭಯ ಮೂಡಿಸುವಂಥ ಹೆಸರುಂಟು. ಆ ಹೆಸರು ಅದಕ್ಕೆ ಸೇರಿಕೊಂಡು ಅಂಟಿದ ಕೂಡಲೇ ನಮಗೆ ಅವರು ಅದರಿಂದಾಗಿ ತೀರಿ ಹೋದ್ರು ಅಂತ. ಯಾಕೆಂದ್ರೆ ನಮ್ಗೆ ಅಷ್ಟು ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಎಲ್ಲ ಜಾಸ್ತಿ ಆಗಿದೆ, ನಮ್ಗೆ ಅದರ ವಿಜ್ಞಾನ ಕೂಡ ಅಷ್ಟು ಮುಂದುವರೆದಿದೆ. ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಡಾಕ್ಟರ್. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಬರ್ತೇವೆ. ಈ ಕಾಯಿಲೆಗಳು ಮತ್ತು ಬೇರೆ ಬೇರೆ ವಿವಿಧ ಕಾಯಿಲೆಗಳು ಮತ್ತು ಯಾವ ರೀತಿಯಲ್ಲಿ ಕಾಯಿಲೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ಮತ್ತೆ ಕೊಡ್ತೀವಿ. ಒಂದು ಸಣ್ಣ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ವು, ಇವತ್ತು ವಿಶ್ವ ತಂಬಾಕು ದಿನ. ತಂಬಾಕು ಬಿಟ್ಟಾಕು, ಯಾಕೆ ಬಿಟ್ಟಾಕು? ಎಸ್, ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೆವು. ಡಾಕ್ಟ್ರೆ, ತಂಬಾಕುನಿಂದ ವಿವಿಧ ಕಾಯಿಲೆಗಳು ಬರ್ತಿದೆ ಅಂತ ಹೇಳ್ತಾರೆ. ಏನು ಕಾರಣಗಳು ತಂಬಾಕುವಿಂದ ಕಾಯಿಲೆ ಬರಲಿಕ್ಕೆ? ತಂಬಾಕುವಿನಲ್ಲಿ ನಿಕೋಟಿನ್ ಅಂತ ಹೇಳುವ ಪದಾರ್ಥ ನಮಗೆ ಚಟ ಭರಿಸುವಂತ ಪದಾರ್ಥ. ಅದಲ್ಲದೆ ಸಾಮಾನ್ಯ 7,000ಕ್ಕಿಂತಲೂ ಜಾಸ್ತಿ ರಾಸಾಯನಿಕ ಪದಾರ್ಥಗಳು ನಮ್ಮ ತಂಬಾಕು ಸಿಗರೆಟ್ ಸ್ಮೋಕಿನಲ್ಲಿ ಇರ್ತದೆ. ಮತ್ತೆ 40ಕ್ಕೂ ಹೆಚ್ಚು ಕ್ಯಾನ್ಸರ್ ಭರಿಸುವಂತ ಪದಾರ್ಥಗಳು ತಂಬಾಕಿನಲ್ಲಿ ಇದೆ ಅಂತ ಹೇಳಿ ಬೇರೆ ಬೇರೆ ಅಧ್ಯಯನಗಳು ನಮಗೆ ಹೇಳ್ತವೆ. ಈ ಎಲ್ಲವೂ ಒಟ್ಟು ಸೇರಿ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಟಾರ್, ಈಗ ಸಿಗರೇಟ್ ಅನ್ನು ನಾವು ತಗೊಂಡ್ರೆ ಅದರಲ್ಲಿ ಟಾರ್ನ ಅಂಶ ಕೂಡ ಇರ್ತದೆ. ಇವುಗಳಿಂದೆಲ್ಲ ಬೇರೆ ಬೇರೆ ಕಾಯಿಲೆಗಳು ನಮ್ಮ ದೇಹಕ್ಕೆ ಬರ್ತದೆ. ಓಕೆ, ಬಾಯಲ್ಲಿ ಜಗೀವಂತ ಒಂದು ಧೂಮಪಾನ ಮಾಡುವಂಥದ್ದು ಒಂದು, ಈ ಜಗೀವ ಇದರಿಂದ ಬಹಳಷ್ಟು ಬಾಯಿಗಳಿಗೆ ಹಾನಿ ಆಗ್ತದೆ ಅಥವಾ ಬೇರೆ ಬೇರೆ ಗಾಯಗಳಾಗ್ತದೆ ಅಂತನ್ನುವಂಥದ್ದು ಏನು ಮತ್ತು ಯಾಕೆ? ನೋಡಿ, ಈಗ ತಂಬಾಕು ಜಗಿಯುವುದರಿಂದಾಗಿ ವಿಶೇಷವಾದಂತಹ ನಮ್ಮ ಮ್ಯಾಸ್ಟಿಕೇಟರಿ ಸಿಸ್ಟಮ್ ಅಂತ ನಾವು ಹೇಳ್ತೇವೆ, ಅದಕ್ಕೆ ವಿಶೇಷ ತೊಂದರೆ ಆಗುದಿಲ್ಲ. ಆದರೆ ಈ ತಂಬಾಕು, ಈಗ ತಾನೇ ಹೇಳಿದ್ರಲ್ಲ, ಕಾರ್ಸಿನೋಜನ್ ಅಂತಿದೆ ಅಂತ, ಈ ಕ್ಯಾನ್ಸರ್ ಕಾರಕ ವಸ್ತುಗಳು ಏನಿದೆ ಅದರಿಂದ ಬಾಯಿ ಒಳಗಿರುವಂತ ಈ ಚರ್ಮಕ್ಕೆ ತೊಂದರೆಗಳಾಗತ್ತೆ. ಅಷ್ಟೇನ ಕೇಳಲಿಕ್ಕಿದೆ ಅಂದ್ರೆ
ಸರ್ಕಾರಗಳು ಎಲ್ಲ ಅದರಲ್ಲಿ ಭರಿಸುವುದಕ್ಕಿಂತ ಅದನ್ನ ನಿಲ್ಲಿಸೇ ಬಿಡಬಹುದಲ್ಲ ಅನ್ನುವಂತ ಮಾತು. ಖಂಡಿತವಾಗಿಯೂ ನಾನು ಒಬ್ಬ ವೈದ್ಯನಾಗಿ ಅದನ್ನು ನಾನು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಪಡ್ತೇನೆ. ಯಾಕೆಂದ್ರೆ ಗುಜರಾತ್ ತಗೊಳ್ಳಿ ನೀವು, ಗುಜರಾತ್ನಲ್ಲಿ ಮದ್ಯಪಾನವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಡಬಾರ್ದು? ಒಂದು ಬ್ರೇವ್ ಡಿಸಿಷನ್ ತಗೊಳ್ಳಿ. ಅಥವಾ ನೀವು ಗುಟ್ಕಾವನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ. ನೀವು ಅದು ಬೇಡ ಇದು ಬೇಡ ಅಂತ ಹೇಳಕ್ ಹೋಗ್ಬೇಡಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಸೆಕ್ರೆಟರಿ ಇರ್ಬೋದು, ಸರ್ಕಾರ ಕಂಪ್ಲೀಟ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ನೀವು ಅದರಲ್ಲಿ ದೊಡ್ಡದಾಗಿ ಚಿತ್ರ ಹಾಕಿ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಪುನಃ ತಿನ್ನಿಸೋದಕ್ಕೆ ಅರ್ಥ ಇಲ್ಲ. ಯು ಸ್ಟಾಪ್ ಇಟ್ ಅಂಡ್ ಲೀವ್ ಇಟ್ ಟು ದ ಡಾಕ್ಟರ್ಸ್. ಮತ್ತೂ ಬಂದ್ರೆ ಮತ್ತೆ ನಾವು ನೋಡ್ಕೋತೀವಿ. ಈಗ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪ್ರತಿಯೊಂದು ಪದಾರ್ಥದಲ್ಲಿ ನಾವು ಸೇವಿಸುವಂತ ಗಾಳಿ ಇದೆಯಲ್ಲ, ಅದು ಸಹ ಕ್ಲೀನ್ ಏರ್ ಅಲ್ಲ, ಅದು ಸಹ ರಾಸಾಯನಿಕಗಳು ಬೇಕಾದಷ್ಟಿದೆ ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಸೇಷನ್. ಕುಡಿಯೋ ನೀರು ಸಹ ಕ್ಲೀನ್ ಅಲ್ಲ, ತಿನ್ನುವ ಹಣ್ಣುಗಳು ಅಷ್ಟೇ ರಾಸಾಯನಿಕಗಳಿದೆ. ಪ್ರತಿಯೊಂದು ಅಡಲ್ಟ್ರೇಟೆಡ್ ಪ್ರತಿಯೊಂದರಲ್ಲೂ ರಾಸಾಯನಿಕಗಳಿದೆ. ಹಾಗಿರುವಾಗ ಈ ಪ್ರೂವನ್ ಫ್ಯಾಕ್ಟ್ ಏನಿದೆ, ಟೊಬ್ಯಾಕೋದಿಂದ ತೊಂದರೆ ಆಗ್ತದೆ ಅಂತ ಗೊತ್ತಿರುವಾಗ, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಮತ್ತೆ ಬ್ಯಾನ್ ಮಾಡಿದರೆ ಸುಲಭದಲ್ಲಿ ಇದನ್ನು ನಿಲ್ಲಿಸಬಹುದು. ಬಟ್ ಏನಾಗ್ತದೆ ಅಂದರೆ ಇದರ ಹಿಂದೆ ಬೇಕಾದಷ್ಟು ಲಾಭಗಳಿದೆ. ಈಗ ಅಡಿಕೆ ಬ್ಯಾನ್ ಮಾಡಬೇಕು, ಅಡಿಕೆಯಿಂದ ಹಲವಾರು ಫ್ಯಾಮಿಲಿಗಳು, ಲಕ್ಷಾಂತರ ಫ್ಯಾಮಿಲಿಗಳು ಅದರ ಮೇಲೆ ಡಿಪೆಂಡ್ ಆಗಿದೆ. ಈವನ್ ಟೊಬ್ಯಾಕೋ ಮಂಗಳೂರಿನಲ್ಲಿ ತಗೊಂಡ್ರೆ ಬೀಡಿ ಉದ್ಯಮನೇ ಬಹಳ ದೊಡ್ಡ ಉದ್ಯಮ ಇದೆ. ಹೀಗೆ ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಿದರೆ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ, ಅದರಿಂದ ಬರುವಂತಹ ಉತ್ಪನ್ನಗಳು ಅಥವಾ ಆದಾಯಗಳು ಕಡಿಮೆ ಆಗ್ತದೆ ಅಂತ ಉದ್ದೇಶ. ಅದಕ್ಕೆ ನಾನು ಹೇಳೋದು, ಸರ್ಕಾರ ಒಂದು ಡಿಸಿಷನ್ ತಗೊಂಡ್ರೆ, ಈಗ ಗುಜರಾತಲ್ಲಿ ಏನು ಮದ್ಯಪಾನ ಬ್ಯಾನ್ ಮಾಡಿದರೆ ಹಾಗೆ ನಮ್ಮ ಕರ್ನಾಟಕದಲ್ಲೂ ಮಾಡಿದ್ರೆ ಬಹುಶಃ ನಮ್ಮ ವೈದ್ಯರ ಮೇಲೆ 50% ಬರ್ಡನ್ ಕಡಿಮೆ ಆಗ್ಬೋದು ಅಂತ. ಏನ್ ಹೇಳ್ತೀರಾ ಡಾಕ್ಟರ್? ಹೌದು, ಖಂಡಿತ. ಅಲ್ಲ, ನಾನು ಅದಕ್ಕೆ ಬರ್ತೇನೆ. ಈಗ ನಾವು ಇದು ಬೆಳಿತಾ ಇದ್ದೇವೆ, ನಮ್ಮ ಅಡಿಕೆಯಲ್ಲಿ ಕೆಲವು ಒಳ್ಳೆಯ ಅಂಶಗಳು ಇವೆ, ಆರೋಗ್ಯಕರವಾದಂತ ಅಂಶಗಳು ಇವೆ ಅಂತ ಅನ್ನುವಂಥದ್ದು. ಅಂದ್ರೆ ಇಲ್ಲೆಲ್ಲೋ ತಂಬಾಕುವಿನಲ್ಲೂ ಕೂಡ ಅದು ಇರಬಹುದು, ಅಲ್ಲೂ ಕೂಡ ಏನಾದ್ರು ಆರೋಗ್ಯಕ್ಕೆ, ಅಂದ್ರೆ ಕೆಲವೊಮ್ಮೆ ಅದು ಮದ್ದಾಗಬಹುದು ಅಂತ. ಅದಕ್ಕೆ ಈ ಒಳ್ಳೆಯ 100ರಲ್ಲಿ ಒಂದು ಒಳ್ಳೆಯ ಅಂಶ 99 ಕೆಟ್ಟ ಅಂಶ ಇದ್ರೆ ಅದರಲ್ಲಿ ಬುದ್ಧಿವಂತಿಕೆ 100ರಲ್ಲಿ 100 ವರ್ಜ್ಯ ಮಾಡುವಂತ, ಅದನ್ನು ತ್ಯಜಿಸುವಂಥದ್ದೇ ಒಳ್ಳೇದು. ಯಾಕಂದ್ರೆ ನಿಮಗೆ 99 ವಿಧದಲ್ಲಿ ಸಾಯ್ಬೇಕಾ ಅಥವಾ ಒಂದು ವಿಧದಲ್ಲಿ ಬದುಕಬೇಕಾ ಅಂತ ಕೇಳಿದಾಗೆ ಅದರಲ್ಲಿ ನಮಗೆ ದೊಡ್ಡ ಅರ್ಥ ಇಲ್ಲ. ಯಾಕೆ ನಮಗೆ ಆ ಒಂದು ಒಳ್ಳೆಯ ಅಂಶ ಬೇರೆ ಎಷ್ಟೋ ಸಂಗತಿಗಳಲ್ಲಿ ಇರ್ಬೋದು, ಅದು ತಂಬಾಕಿನಲ್ಲೇ ನಾವು ಹುಡುಕಾಡಬೇಕು ಅಂತ ಇಲ್ಲ. ಎರಡನೇದು, ಈಗ ತಂಬಾಕು, ಈಗ ಇಲ್ಲಿ ಇಷ್ಟು ತಂಬಾಕು ಮತ್ತು ಮದ್ಯ ಇರಲಿಕ್ಕೆ ಒಂದು ಮುಖ್ಯ ಕಾರಣ ಅದರ ತೆರಿಗೆ. ಅದರಿಂದ ಬರುವಂಥ 300%, 400% ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಮ್ಮ ಒಂದು ಶಾರ್ಟ್ ಸೈಟೆಡ್ನೆಸ್ ಅಂತ ಹೇಳಿ ಈ 30,000 50,000 ಕೋಟಿ ಅದರಿಂದ ಆದಾಯ ಬರುವಂಥದ್ದನ್ನು ತೆಕ್ಕೊಳ್ಳುವಂಥದ್ದು. ಬಟ್ ಅದೇ ಲೆಕ್ಕದಲ್ಲಿ ನಮ್ಮ ಈ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇಷ್ಟು ರಶ್ ಆಗಲಿಕ್ಕೆ ಒಂದು ಕಾರಣವೇ ತಂಬಾಕು ಮತ್ತು ಮದ್ಯ. ಅದು ಇಲ್ಲದಿದ್ದರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಸಿಗ್ತಿತ್ತು, ಸರ್ವಿಸಸ್ ಒಳ್ಳೇದಾಗ್ತಿತ್ತು, ಅದರದ ರಿಸಲ್ಟ್ಸ್ ಹೆಚ್ಚು ಒಳ್ಳೇದು ಸಿಗ್ತಿತ್ತು, ನಮಗೆ ಅದರ ಸ್ಟ್ರೆಸ್ ಕಡಿಮೆ ಆಗ್ತಿದೆ. ಡಾಕ್ಟರ್ಸ್ ಆಗಿ ನೋಡುವಂಥವರಿಗೆ 50,000 ತೆಕ್ಕೊಂಡು ಒಂದು 2 ಲಕ್ಷ ಕೋಟಿ ಖರ್ಚು ಮಾಡ್ತಾರೆ ಗೌರ್ಮೆಂಟ್ನವರದ್ದು. ಅಂದರೆ ಹೊರಗಿಂದ ತೋರಿಸಿದ್ರೆ ನಮಗೆ ಇಷ್ಟು ಆದಾಯ ಬಂದಿದೆ, ನಮಗೆ ಅದಕ್ಕೆ ಎಷ್ಟೆಲ್ಲ ನಮಗೆ ಯಾವುದೇ ಒಂದು ಕಾರಣ ಇಟ್ಟುಕೊಂಡು ಅದಕ್ಕೆ ಸಬ್ಸಿಡಿ ಕೊಡಲಿಕ್ಕೆ ಎಲ್ಲದಕ್ಕೂ ಹಣ ಬೇಕು. ಹಣ ಎಲ್ಲಿಂದ ಬರಬೇಕು? ಇಂಥದರಿಂದ ಸುಲಭವಾಗಿ ಬರ್ತದೆ. ಮಧ್ಯದಲ್ಲಿ ಯಾರು ಬಾಯಿ ಮುಚ್ಚಿಕೊಂಡು ಮದ್ಯದ ಅಂಗಡಿಯವರೆಲ್ಲ ಕೊಡ್ತಾರೆ, ಅದಕ್ಕೆ ಮತ್ತೆ ಏನು ತೆರಿಗೆ ಕೊಡದೇ ಇರೋದಿಲ್ಲ. ಆ ತೆರಿಗೆ ಆಸೆಗೆ ಬೇಕಾಗಿ ಇದನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಅದಕ್ಕೆ ಬೇಕು ಎಷ್ಟು ಜೀವಗಳು ನಾಶ ಆಗ್ತಾ ಉಂಟು, ಎಷ್ಟು ಫ್ಯಾಮಿಲಿಗಳು ನಾಶ ಆಗ್ತಾ ಉಂಟು ಹೇಳಿದ್ರೆ ಅದಕ್ಕೊಂದು ಲೆಕ್ಕ ಇಲ್ಲ. ಅದಕ್ಕೆ ನಾವೊಂದು ಲೆಕ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಆದರೆ 2 ಲಕ್ಷ ಕೋಟಿ ಒಂದು ಅಂದಾಜು ಅದಷ್ಟೇ. ಅದು ಯಾವ ಅಂದಾಜು ಕೂಡ ಯಾವತ್ತೂ ಕೂಡ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಏನು ಹೇಳ್ತಾರೆ, ಈ ಶ್ವಾಸಕೋಶದ ಕಾಯಿಲೆಗಳು ಅದು ಬರ್ತದೆ ಅಂದರೆ ಸಿಗರೆಟ್ನಿಂದ ಮಾತ್ರವೇ ಅದು ಬರುವಂಥದ್ದು, ಅಂದರೆ ಧೂಮಪಾನ ಮಾಡೋದು ಮತ್ತು ಇದರಿಂದಲೂ ಬರ್ತದ ಅದು ಎಲೆ ಅಡಿಕೆ ಅಥವಾ ಇಂಥದ್ದು ಹೀಗೆ ಕೇನಿ ಅದೆಲ್ಲ ತಿನ್ನುವುದರಿಂದ? ಅಂದರೆ ತಂಬಾಕುವಿನ ಬೇರೆ ಬೇರೆ ರೂಪಗಳಲ್ಲಿ ನಾವು ಉಪಯೋಗಿಸೋದ್ರಲ್ಲಿ ಧೂಮಪಾನ ಶ್ವಾಸಕೋಶ ಕಾಯಿಲೆಗಳಿಗೆ ಮುಖ್ಯ ಕಾರಣ. ಉಳಿದವುಗಳಿಂದನೂ ಬರ್ಬೋದು ಖಂಡಿತವಾಗಿ, ಆದರೆ ಧೂಮಪಾನಕ್ಕೆ ಕಂಪೇರ್ ಮಾಡಿದ್ರೆ ಅದು ಶ್ವಾಸಕೋಶದ ಕಾಯಿಲೆಗಳನ್ನು ನಾವು ನೋಡಿದಾಗ ಅದು ಕಮ್ಮಿ. ಆದರೆ ನಾವು ದವಡೆಯ ಕ್ಯಾನ್ಸರ್ ಅಥವಾ ಗಂಟಲ್ ಕ್ಯಾನ್ಸರ್ ಇವುಗಳನ್ನು ನೋಡಿದ್ರೆ ಅದರದ್ದು ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಾವು ಉಸಿರಾಟಕ್ಕೆ ನಮಗೆ ನೇರವಾಗಿ ಶ್ವಾಸಕೋಶದ ಒಳಗಡೆ ನಮ್ಮ ಈ ಕಾರ್ಸಿನೋಜನ್ಸ್ ಎಲ್ಲ ಹೋದಾಗ ಅಲ್ಲಿ ಕ್ಯಾನ್ಸರ್ ಉದ್ಭವಿಸುವ ಚಾನ್ಸ್ ಜಾಸ್ತಿ ಆಗ್ತದೆ. ಅದು ಹೆಚ್ಚು ಬರುವಂಥದ್ದು ಧೂಮಪಾನದಲ್ಲಿ ಮಾತ್ರ. ಉಳಿದ ರೂಪಗಳಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗ್ತದೆ. ಅಂದ್ರೆ ಈಗ ಸಿಗರೆಟ್ ಸೇವನೆ ಮಾಡುವುದರಿಂದ ಅದು ನೇರವಾಗಿ ಹೋಗಿ ಈ ಶ್ವಾಸಕ್ಕೆ ಹೋಗ್ತಾ ಇರೋದಾ, ಅದು ಮತ್ತೆ ಎಲ್ಲಿ ಹೋಗ್ತದೆ? ಶ್ವಾಸಕೋಶದ ಒಳಗೆ ಅದು ಸೇರಿಕೊಳ್ತದ, ಹೊಗೆ ಮತ್ತು ಎಲ್ಲಿಗೆ ಹೋಗ್ತದೆ ಅಂತ, ಅಂದ್ರೆ ದೇಹದ ಒಳಗೆ ಅದು ತುಂಬಿಕೊಳ್ತದ, ಯಾವ ಪರಿಸ್ಥಿತಿ? ಹೊಗೆ ಒಳಗಡೆ ಹೋದಾಗ ಸ್ವಲ್ಪ ಅಂಶ ನಾವು ಪುನಃ ಹೊರಗಡೆ ಬಿಡ್ತೇವೆ, ಅದು ಅಲ್ಲೇ ಉಳಿತದೆ. ಸ್ವಲ್ಪ ಅಂಶ ಒಳಗಡೆ ಹೋಗಿರುವಂಥದ್ದು ಶ್ವಾಸಕೋಶದಲ್ಲೇ ಡೆಪಾಸಿಟ್ ಆಗ್ತದೆ. ಈಗ ನಾವು ಒಂದು ವ್ಯಕ್ತಿಯ ಶ್ವಾಸಕೋಶವನ್ನು ನಮಗೆ ಒಳಗಡೆ ಸರಿಯಾಗಿ ವರ್ಷಗಟ್ಟಲೆ ನೋಡ್ಲಿಕ್ಕೆ ಆದ್ರೆ, ಈಗ ಕೆಲವು ಸತ್ತವರದ್ದು ನಾವು
ಪೋಸ್ಟ್ ಮಾರ್ಟಮ್ ಮಾಡಿ ನೋಡುವಾಗ ಅವರ ಶ್ವಾಸಕೋಶದಲ್ಲಿ ತುಂಬಾ ವರ್ಷಗಳಿಂದ ಸ್ಮೋಕಿಂಗ್ ಎಲ್ಲ ಮಾಡಿದವರಿಗೆ ಟಾರಿನ ಅಂಶ ಕೂಡ ನಮಗೆ ಶ್ವಾಸಕೋಶದಲ್ಲಿ ಕಂಡು ಬರ್ತದೆ. ಶ್ವಾಸಕೋಶದ ಒಳಗಡೆ ಕೂಡ ಅದರ ಡೆಪಾಸಿಟ್ ಕಂಡು ಬರ್ತದೆ. ಡಾಕ್ಟ್ರೆ, ಇನ್ನು ಈ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಇದು ಯಾವುದು ಸಿಗರೇಟು ಮತ್ತು ಇದು ಎರಡರಿಂದಲೂ ಬರುವಂಥ ಸಾಧ್ಯತೆ ಇದೆಯಾ ಮತ್ತು ಏನೇನು ಕಾಯಿಲೆಗಳು? ಧಾರಾಳವಾಗಿ ಗಂಟಲಲ್ಲಿ ಈಗ ನಾವೀಗ ಗಂಟಲು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಗಂಟಲು ಒಂದೇ, ಆದರೆ ಗಂಟಲಲ್ಲಿ ನಮ್ಮದು ವಾಯ್ಸ್ ಬಾಕ್ಸ್ ಲ್ಯಾರಿಂಗ್ಸ್ ಅಂತ ಹೇಳ್ತೇವೆ, ಅದರ ಹಿಂದೆ ಅನ್ನನಾಳ ಶುರುವಾಗುವಂಥ ಜಾಗ ಇದೆ, ಹೈಪೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ. ಇದೆರಡು ಅಷ್ಟು ಹತ್ತಿರ, ಒಂದು ಮುಂಬದಿ ಇನ್ನೊಂದು ಹಿಂಬದಿ ಅಷ್ಟೇ. ಅದರಲ್ಲಿ ವ್ಯತ್ಯಾಸಗಳು ಎಷ್ಟು ಅಂತ ಹೇಳಿ ಯಾಕೆಂತ ನಮಗಿನ್ನೂ ಗೊತ್ತಿಲ್ಲ. ಮುಂಬದಿಯ ನಮ್ಮ ಶಬ್ದ ಬಾಕ್ಸಿಂದ ವಾಯ್ಸ್ ಬಾಕ್ಸಿನ ಕ್ಯಾನ್ಸರ್ ಅಂತ ಹೇಳಿದ್ರೆ ಲ್ಯಾರಿಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಹೆಚ್ಚಾಗಿ ಅದು ಸ್ಮೋಕಿಂಗಿಂದ ಬರುವಂಥದ್ದು. ಅದೇ ಆದರೆ ಹಿಂದೆ ಅನ್ನನಾಳದ ಅದರಿಂದಲೇ ಹಿಂಬದಿಯಲ್ಲಿ ಇರೋದಷ್ಟೇ, 1 ಸೆಂಟಿಮೀಟರ್ ಹಿಂದೆ ಇರೋದಷ್ಟೇ, ಅಲ್ಲಿ ಹೆಚ್ಚಾಗಿ ಬರುವಂಥದ್ದು ಈಗ ತಿನ್ನುವಂಥದ್ದು ತಂಬಾಕಿನಿಂದ, ಅಂದರೆ ಗುಟ್ಕಾ ಇರ್ಬೋದು, ಪಾನ್ ಪರಾಗ ಇರ್ಬೋದು, ಎಲೆ ಅಡಿಕೆ ಇರ್ಬೋದು, ನಮ್ಮ ಸಾಮಾನ್ಯ ತಂಬಾಕುಗಳು ಇದರಿಂದ ಎಲ್ಲ ಬರ್ತದೆ. ನಮ್ಮ ದೇಶದಲ್ಲಿ ಒಂದು ಸಾಮಾನ್ಯ ಒಂದು ಅಂದಾಜು ಒಂದು 2 ಲಕ್ಷದಷ್ಟು ಕ್ಯಾನ್ಸರ್ ಜನ ಸಾಯ್ತಾ ಇರ್ತಾರೆ ಪ್ರತಿ ವರ್ಷದಲ್ಲಿ. ಅದರಲ್ಲಿ ಒಂದು 20,000 to 30,000 ಜನ ಗಂಟಲಿನ ಕ್ಯಾನ್ಸರ್ನಿಂದಾಗಿ ಸಾಯ್ತಾರೆ. ಧ್ವನಿಪಟ್ಟಿಗೆ ಕೂಡ ಇದರಿಂದ ಏನೋ ತೊಂದರೆ ಆಗ್ತದೆ? ಖಂಡಿತವಾಗಿ ಧ್ವನಿಪಟ್ಟಿಗೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳಿ, ಧ್ವನಿಪಟ್ಟಿಗೆಯಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಬೀಡ ತಿಂದು ಭಾಗವತಿಕೆ ಮಾಡ್ತಾರೆ ಅಂತ ಒಳ್ಳೆ ಸ್ವರ ಬರ್ತದೆ ಅಂತ. ಹೌದು, ಅದರಲ್ಲಿ ಒಂದು ಥರದಲ್ಲಿ ಸತ್ಯಾಂಶ ಇದೆ. ಯಾಕಂದರೆ ಅದರಲ್ಲಿ ಬೀಡ ತಿಂದದ್ರಿಂದ ಒಳ್ಳೆ ಸ್ವರ ಬರೋದಲ್ಲ, ಬೀಡ ತಿಂದಾಗ ಅದರಿಂದಾಗಿ ಅಲ್ಲಿ ಜೊಲ್ಲು ಸುರಿತದೆ. ಆ ಜೊಲ್ಲು ನಮಗೆ ಶ್ವಾಸನಾಳಕ್ಕೆ ಹೋಗೋದಾಗೆ ತಡಿಲಿಕ್ಕೆ ಬೇಕೆ ನಾವು ನಾಲಿಗೆಯನ್ನು ಸ್ವಲ್ಪ ದವಡೆಯನ್ನು ಸ್ವಲ್ಪ ಮುಂದೆ ಮಾಡ್ತೇವೆ. ಈ ಕಾರಣದಿಂದಾಗಿ ಅವರ ಸ್ವರದ ಉತ್ಪತ್ತಿ ಹೆಚ್ಚು ಚಂದ ಬರ್ತದೆ. ಅದರಲ್ಲಿ ಅದು ಸತ್ಯಾಂಶ ಉಂಟು, ಇಲ್ಲ ಅಂತ ಇಲ್ಲ. ಆದರೆ ನಾವು ಅಂದರೆ ನಂತರದ್ದು ಮತ್ತಿನೊಂದು ಬೇರೆ. ಹೌದು, ಸ್ವರ ಒಳ್ಳೇದು ಬರ್ಬೋದು, ಬಟ್ ಕ್ರಮೇಣ ಸ್ವರ ಹೋಗ್ಬೋದು. ಮತ್ತೆ ಮಾತಾಡಬೇಕು, ಇನ್ನೂ ಒಂದಷ್ಟು ಮಾಹಿತಿಗಳು ತೆಗೆದುಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ಳಿಕ್ಕೆ ಮತ್ತೆ ಬರ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡಾಕ್ಟ್ರೇ, ಈ ತಂಬಾಕು ಮತ್ತು ಧೂಮಪಾನ ಎಲ್ಲ ಸೇವನೆಗಳಿಂದ ವಿವಿಧ ಕಾಯಿಲೆಗಳು ಬರ್ತದೆ ಅಂತ ಅನ್ನುವಂಥದ್ದು. ಈ ಕ್ಯಾನ್ಸರ್ ಅನ್ನುವಂಥ ಮಾರಕ ಕಾಯಿಲೆ ಕಂಡು ಹಿಡಿದದ್ದು ಯಾವಾಗ ಮತ್ತು ಈ ತಂಬಾಕುನಿಂದಲೇ ಬಂದದ್ದು ಅಂತ ಹೇಗೆ ಕಂಡು ಹಿಡಿದ? ನೋಡಿ, ಕ್ಯಾನ್ಸರ್ ಅನ್ನೋದು ನಮ್ಮ ಬೇಸಿಕಲಿ ನಮ್ಮ ದೇಹದಲ್ಲಿ ಜೀವಕೋಶಗಳಿರ್ತದೆ, ಸೆಲ್ಗಳು. ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್ ಡಿವೈಡ್ ಆಗೋದು, ಸೆಲ್ ಡಿವಿಷನ್ ಅಂತ ಏನು ಹೇಳ್ತೇವೆ. ಈಗ ಇದು ರಿಪ್ರೊಡಕ್ಟಿವ್ ಸೈಕಲ್. ಈಗ ನಮ್ಮಲ್ಲಿ ದೇಹದಲ್ಲಿ ನಮ್ಮ ಹಳೆ ಸೆಲ್ಗಳು ಹಾಳಾದ ಹೋಗದ ಹಾಗೆ ಹೊಸ ಸೆಲ್ಗಳು ಉತ್ಪತ್ತಿ ಆಗಲೇಬೇಕು. ಬಾಯಿನಲ್ಲಿರ್ಬೋದು, ಅನ್ನನಾಳದಲ್ಲಿರ್ಬೋದು, ಎಲ್ಲ ಕಡೆ ಹಾಳಾದ ಸೆಲ್ಗಳು ಯಾವುದಕ್ಕೆ ಒಂದು ಲೈಫ್ ಸೈಕಲ್ ಅಂತ ಇದೆ. ಅದು ಹೋದಾಗೆ ಹೊಸ ಸೆಲ್ಗಳು ಉತ್ಪತ್ತಿ ಆಗಬೇಕು. ಈ ಕ್ಯಾನ್ಸರ್ ಅಂದರೆ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂತ ಹೇಳ್ತೇವೆ. ಒಂದು ಸೆಲ್ ಡಿವೈಡ್ ಆಗಿ ಅದು ಕಂಟ್ರೋಲ್ಡ್ ರೀತಿಯಲ್ಲಿ ಆಗ್ತಾ ಇರ್ತದೆ. ಡಿವಿಷನ್ ಆಗಿ ಹಳೆ ಸತ್ತು ಹೋದ ಸೆಲ್ಗಳನ್ನು ಹೊಸ ಸೆಲ್ಗಳು ರಿಪ್ಲೇಸ್ ಆಗುವಂಥದ್ದು. ಈ ಕ್ಯಾನ್ಸರ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂತ ಏನು ಹೇಳ್ತೇವೆ ಅದರ ಮೇಲೆ ಕಂಟ್ರೋಲ್ ತಪ್ತದೆ. ಆವಾಗ ಏನಾಗ್ತದೆ, ಒಂದು ಸೆಲ್ ಒಡೆದು 2 ಸೆಲ್ ಆಗೋ ಬದಲು 1 10 ಆಗ್ತದೆ, 100 ಆಗ್ತದೆ, 1000 ಆಗ್ತದೆ. ಸೊ ಸಡನ್ ಗ್ರೋತ್ ಆಗ್ತದೆ, ಸೆಲ್ಗಳು ಗಡ್ಡೆ ರೀತಿಯಲ್ಲಿ ಬೆಳೀತದೆ. ಈ ರೀತಿ ಸೆಲ್ಗಳು ಮಲ್ಟಿಪ್ಲೈ ಆದಾಗ ಈ ಗಡ್ಡೆಗಳು ಆಗುವಂಥದ್ದು. ಈ ಸೆಲ್, ಈ ಬೇಸಿಕ್ ಈ ನ್ಯೂಕ್ಲಿಯಸ್ನಲ್ಲಿ DNA ನಲ್ಲಿ ಯಾವುದು ಕಾರ್ಸಿನೋಜನ್ ಅಂತ ನಾವು ಏನು ಹೇಳ್ತೇವೆ, ಈಗ ಸಿಗರೇಟ್ನಲ್ಲಿ ರಾಸಾಯನಿಕಗಳು ಕಾರ್ಸಿನೋಜನ್ ಇದೆ ಅಂತ ಹೇಳ್ತೇವಲ್ಲ, ಅದು ಈ ಜೀವಕೋಶದಲ್ಲಿ ಇರುವಂತಹ DNA ಮೇಲೆ ಅದರಲ್ಲಿ ಲಿಂಕೇಜ್ಗಳಂತ ಇರ್ತದೆ, ಜೆನೆಟಿಕ್ ಲಿಂಕೇಜ್ಗಳು ಅಂತ ಹೇಳಿರ್ತದೆ. ಅದರ ಮೇಲೆ ಆ್ಯಕ್ಟ್ ಮಾಡಿ ಮ್ಯೂಟೇಷನ್ ಅಂತ ಹೇಳ್ತೇವೆ, ಅದರಲ್ಲಿ ಚೇಂಜಸ್ಸನ್ನು ಮಾಡಿ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಒಂದು ಕಾರಣ ಟೊಬ್ಯಾಕೋ ಅಂತೇಳಿ. ಈಗ ನಮಗೆ ಅನ್ಕಂಟ್ರೋಲ್ಡ್ ಕ್ಯಾನ್ಸರ್ ಆಗಲಿಕ್ಕೆ ಕೆಲವೊಂದು ವೈರಸ್ಗಳು ಸಹ ಕ್ಯಾನ್ಸರ್ ಮಾಡ್ತದೆ, ಬೇರೆ ಬೇರೆ ರೀತಿಗಳು. ಈಗ ಲೆಡ್ ಪಾಯ್ಸನಿಂಗ್ ಅಂತ ಏನು ಹೇಳ್ತೇವೆ, ಅಥವಾ ಬೇರೆ ರಾಸಾಯನಿಕಗಳು ಏನಿರ್ತೇವೆ, ಅಥವಾ ಫುಡ್ಡಲ್ಲಿ ಬರುವಂಥ ರಾಸಾಯನಿಕಗಳು, ಬೇರೆ ಬೇರೆ ರೀತಿಯ ಇಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಟೊಬ್ಯಾಕೋ ಈಸ್ ಒನ್ ಆಫ್ ದಿ ಮೈನ್ ರೀಸನ್. ಟೊಬ್ಯಾಕೋ ಈ ರೀತಿ ಸೆಲ್ಗಳಿಗೆ ಹಾನಿ ಮಾಡಿ ಸೆಲ್ಗಳ ಮೇಲೆ ನಾವೇನು ಅತ್ಯಾಚಾರ ಅಂತ ನಾವು ಹೇಳ್ಬೋದು, ಸೆಲ್ಗಳ ಮೇಲೆ ಆ ಸೆಲ್ ಡಿವಿಷನ್ ಅನ್ನು ಅನ್ಕಂಟ್ರೋಲ್ಡ್ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ಮಾಡಿ ಅದು ಕ್ಯಾನ್ಸರ್ ಆಗಲಿಕ್ಕೆ ಮೂಲಭೂತವಾಗಿ ಕಾರಣ ಆಗ್ತದೆ. ಇಟ್ ಈಸ್ ಬೀನ್ ಪ್ರೂವನ್. ಅದರಲ್ಲಿ ಯಾವುದೇ 2 ಮಾತಿಲ್ಲ. ಟೊಬ್ಯಾಕೋ ತಿಂದರೆ ಖಂಡಿತವಾಗಿ ಸಹ ಕ್ಯಾನ್ಸರ್ ಬರ್ತದೆ. ಎಸ್, ಅದಕ್ಕೆ ಪೂರಕವಾದ ಪ್ರಶ್ನೆಗಳು ಅಂದರೆ ಬಹಳ ಮುಖ್ಯವಾಗಿ ನಾನೇನೂ ತಿಂದಿಲ್ಲ, ನನಗೆ ತಂಬಾಕು ತಿಂದಿಲ್ಲ, ಮತ್ತು ಕ್ಯಾನ್ಸರ್ ಬರ್ತದೆ ಅಂತ. ಅದಕ್ಕೆ ಕೆಲವು ವಿಶೇಷ ಸಂಗತಿಗಳಿದೆ. ಈಗ ಹಾಗೆ ಹೇಳ್ತಾರೆ ಸರಿಯೇ, ಯಾಕೆಂದರೆ ನಾನು ತಿನ್ನಲಿಲ್ಲ ಅಂದರೆ ನನಗೆ ಯಾಕೆ ಕ್ಯಾನ್ಸರ್ ಬಂತು ಅಂತಾರೆ. ನಾವು ನಮ್ಮ ಕುರ್ಚಿಯಲ್ಲಿ ಕೂತ್ಕೊಂಡು ನೋಡುವಾಗ ನಮಗೆ 100 ಕ್ಯಾನ್ಸರ್ ಪೇಷಂಟ್ಗಳು ಬಂದರೆ ಅದರಲ್ಲಿ, ನಾನು ಗಂಟಲಿನ ಬಗ್ಗೆ ಮಾತಾಡ್ತೇನೆ, ಅದರಲ್ಲಿ 90 ಕ್ಯಾನ್ಸರ್ನ ಪೇಷಂಟ್ಗಳಿಗೆ ತಂಬಾಕು ಇದ್ದೇ ಇರ್ತದೆ. ಹಾಗಿರುವಾಗ
ಆದರೆ 100 ಜನ ಕ್ಯಾನ್ಸರ್ ಇರೋದ್ರಲ್ಲಿ ತಂಬಾಕು ಇಲ್ಲ ಅಂತಾದರೆ ಬರೀ 10 ಜನರಿಗಷ್ಟೇ ಬರ್ತಿತ್ತು. ಈ 10 ಜನರು ಸಾಮಾನ್ಯವಾಗಿ ನಮ್ಮ ಕಂಟ್ರೋಲ್ ಇರೋದಂತಲ್ಲ. ಹಲವಾರು ಕಾರಣಗಳಿರ್ತದೆ. ನಾನು ಮೊದಲೇ ಹೇಳಿದಾಗ 48 ವರ್ಷ ಬದುಕೋರು 70 ವರ್ಷ ಬದುಕ್ತಾ ಇದ್ದಾರೆ. ಹಾಗಿರುವಾಗ ಬೇರೆ ಹಲವಾರು ರೀತಿಗಳಲ್ಲಿ ಬರ್ಬೋದು. ನಮ್ಮದು ಯಾವುದೇ ರಾಸಾಯನಿಕಗಳು ಇರ್ಬೋದು, ಅವರು ಮಾಡುವ ಕೆಲಸದಲ್ಲಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಜೆನೆಟಿಕ್ ಇರ್ಬೋದು, ಪಾರಂಪರ್ಯವಾಗಿ ಬರುವಂಥ ಸಂಗತಿಗಳು ಇಂಥದ್ದೆಲ್ಲ ಬರ್ತದೆ, ಇಲ್ಲ ಅಂತಿಲ್ಲ. ಆದರೆ ಬರೀ 100ರಲ್ಲಿ 90 ಕೂಡ ಬಾಯಿ, ಗಂಟಲಲ್ಲಿ, ಲಂಗ್ಸಲ್ಲೆಲ್ಲ ಬರುವಂಥದ್ದೆಲ್ಲ 90 ಕೂಡ ಅದು ತಂಬಾಕು ಸೇವನೆ ಮತ್ತೆ ಮದ್ಯ ಸೇವನೆ. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ತಂಬಾಕು ತಿನ್ನುವವರು ತಿನ್ನದೇ ಇರೋನಿಗೆ ಕ್ಯಾನ್ಸರ್ ಬಂದಾಗ ತೋರಿಸುವಂಥದ್ದು. ನೋಡಿದ್ರಾ, ನಾನು ತಿಂತಾ ಇದ್ದೆ ನನಗೇನಾಗಿಲ್ಲ ಅಂತ ಏನ್ ಹೇಳ್ತಾರೆ? ಅದೇ ಈಗ ನಾವು ತಂಬಾಕುವಿನ ನಾವು ಯೋಚನೆ ಮಾಡುವಾಗ ನಾವು ತಂಬಾಕು ಡೈರೆಕ್ಟ್ ಆಗಿ ತೆಕ್ಕೊಂಡವ್ರದ್ದು ಮಾತ್ರ ನಾವು ಯೋಚನೆ ಮಾಡ್ತೇವೆ. ಈಗ ಧೂಮಪಾನದಲ್ಲಿ ಆಕ್ಟಿವ್ ಸ್ಮೋಕಿಂಗ್ ಅಂದ್ರೆ ನಾವು ಸ್ಮೋಕಿಂಗ್ ಮಾಡುವಂಥದ್ದು. ಇನ್ನೊಂದು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ ನಾವು, ಆರ್ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳಿ. ಅಂದ್ರೆ ಈಗ ಬೀಡಿ ಸಿಗರೇಟ್ ಸೇರ್ತಾ ಇದ್ರೆ ನಾನು ಸೇದಿ ಬಿಟ್ಟ ಹೊಗೆ ಇಲ್ಲಿ ಡಾಕ್ಟರ್ ಕೂತ್ಕೊಂಡಿರೋ ಅವರು ಸೇವಿಸ್ತಾರೆ ನನ್ನ ಹತ್ರದಲ್ಲಿ. ಆವಾಗ ಅವರಿಗೂ ಕೂಡ ಕ್ಯಾನ್ಸರ್ ಅಥವಾ ಇದರಿಂದಾಗಿ ಬರುವ ಕಾಯಿಲೆಗಳ ಚಾನ್ಸಸ್ ಜಾಸ್ತಿ ಆಗ್ತದೆ. ಅಂಕಿಅಂಶಗಳು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಥವಾ ಪ್ಯಾಸಿವ್ ಸ್ಮೋಕ್ ತಗೊಂಡವರಲ್ಲಿ ಆಕ್ಟಿವ್ ಸ್ಮೋಕಿಂಗ್ ಇಂತಾನು ಜಾಸ್ತಿ ಚಾನ್ಸ್ ಬರ್ತದೆ ಅಂತ ಹೇಳಿ. ಇದರಲ್ಲಿ ನಾವು ಯಾರನ್ನು ಕನ್ಸಿಡರ್ ಮಾಡ್ತೀವಿ? ಈಗ ಮನೆಯಲ್ಲಿ ಯಾರಾದ್ರೂ ಗಂಡಸರು ಸ್ಮೋಕಿಂಗ್ ಮಾಡುವವರು ಇರ್ಬೋದು, ಅದೇ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ಇರ್ತಾರೆ. ಇವರು ಸೇದಿ ಬಿಟ್ಟ ಹೊಗೆಯಿಂದಾಗಿ ಅವರು ಅದನ್ನೇ ಸೇವಿಸ್ತಾರೆ. ಇದರಿಂದಾಗಿ ಅವರಿಗೆ ಕೂಡ ಹೌದು ಅದರಿಂದ ಅವರಿಗೆ ಕೂಡ ಬರುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಈಗ ಈ ಕಾಯಿಲೆಗಳ ಬಗೆಗೆ ವಿವಿಧ ಕಾಯಿಲೆಗಳು ಅಂದರೆ ಕ್ಯಾನ್ಸರ್ ಆಗಿರ್ಬೋದು, ಇನ್ನು ಬೇರೆ ರೀತಿಯ ಕಾಯಿಲೆಗಳು ಬರ್ತದೆ. ಕೆಲವೊಮ್ಮೆ ಇಲ್ಲಿ ಬಾಯಲ್ಲಿ ಒಂದಷ್ಟು ಗಜ್ಜಿ ಥರ ಗೆಡ್ಡೆಗಳ ಥರ ಬಿಡೋದು, ಅದು ಕ್ಯಾನ್ಸರ್ ಆಗೋದಿಲ್ಲ, ಮತ್ತೇನೋ ಆಗಿಬಿಡ್ತದೆ ಅಂತ ಅನ್ನೋದು. ಇನ್ನು ಬೇರೆ ಕಾಯಿಲೆಗಳು ನೋಡಿ, ಬೇಸಿಕಲಿ ಟೊಬ್ಯಾಕೋದಿಂದ ಬಾಯಿನಲ್ಲಿ ಗಡ್ಡೆ ಬೆಳೆಯುವಂಥದ್ದು ಮೇನ್ಲಿ ಕ್ಯಾನ್ಸರ್ ಆಗಿಯೇ ಬರುವಂಥದ್ದು. ಬೇರೆ ಬೇರೆ ರೀತಿಯ ಈಗ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಇನ್ನೊಂದು ರೋಗ ಇದೆ. ರೋಗ ಅಂದರೆ ಈಗ ಪದೇ ನಾವು ಸಿಗರೇಟ್ ಎಳಿತಾ ಇರೋದು ಅಥವಾ ಪಾನ್ ಪರಾಗ್ ತಿಂತಾ ಇದ್ರೆ ನಮ್ಮ ಒಳಭಾಗದ ಕೆನ್ನೆಯ ಒಳಭಾಗದ ಚರ್ಮ ಕರಗಿ ಹೋಗ್ತದೆ, ಮತ್ತು ಅದ್ರ ಮೇಲೆ ವಿಶೇಷವಾದಂಥ ಪರಿಣಾಮ ಬೀರಿ ಅದು ತುಂಬ ತಿನ್ನಾಗ್ತದೆ. ಅದಕ್ಕೆ ಕ್ರಮೇಣ ಬಾಯಿ ಯಾವುದೇ ಆಹಾರ ಪದಾರ್ಥ ಉಪ್ಪು, ಹುಳಿ, ಖಾರ ತಗೊಂಡಾಗ ಅವನೇನಂತಾನೆ, ನನಗೆ ಡಾಕ್ಟ್ರೆ ಬಾಯಿಗೆ ಏನು ಹಾಕಿದ್ರು ಉರಿತದೆ ಅಂತ ಹೇಳ್ತಾನೆ. ಅಂದರೆ ಸಿಕ್ಕಾಬಟ್ಟೆ ಬಾಯಿ ಉರಿಯುವುದು, ಮತ್ತು ಅವನಿಗೆ ಬಾಯಿ ತೆರೀಲಿಕ್ಕೆ ಆಗೋದಿಲ್ಲ, ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ, ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತೇಳಿ. ಒಬ್ಬ ಮನುಷ್ಯ ಈ ರೀತಿಯ ಟೊಬ್ಯಾಕೊ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾನೆ ನಮ್ಮ ಬಳಿ ಬಂದರೆ ನಾವು ಅವನಿಗೆ ವಿಶೇಷವಾದಂಥ ಕಾಳಜಿ, ಆ್ಯಸ್ ಎ ಡಾಕ್ಟರ್ ನಮಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಒಬ್ಬ ವ್ಯಕ್ತಿ ಆ ಥರ ಬಂದು ಹೇಳಿದರೆ ನಾವು ಅವನ ಜೊತೆ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತೀವಿ, ಹೇಳ್ತೀವಿ, ನೋಡಪ್ಪ ನಿಮ್ಗೆ ಈ ರೀತಿ ಆಗಿದೆ, ಬಾಯಿ ತೆರೀಲಿಕ್ಕೆ ಆಗೋದಿಲ್ಲ, ಖಾರ ಪದಾರ್ಥ ತಿಂದರೆ ಬಾಯಿ ಉರಿತದೆ ಅಂತ ಹೇಳಿದ ಕೂಡಲೇ ನೋಡಿ ಇದು ಮುಂದೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ನಾವು ಅವರನ್ನು ಹೆದರಿಸೋದಲ್ಲ, ಬಟ್ ಇರುವ ವಿಷಯವನ್ನು ನಾವು ಹೇಳಬೇಕಾಗತ್ತೆ. 50% ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಒಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ವೀಕ್ಷಕರಲ್ಲಿ, ಕ್ಯಾನ್ಸರ್ ಈಸ್ ಕ್ಯೂರಬಲ್ ಡಿಸೀಸ್. ಹೆಚ್ಚಿನವರಿಗೆ ಕ್ಯಾನ್ಸರ್ ಬಂದರೆ ಹೋಯಿತು ಅಂತೇಳಿ ಆ ರೀತಿ ಭಾವನೆ ಇನ್ನೂ ಇದೆ ಜನರಿಗೆ. ಕ್ಯಾನ್ಸರ್ ಸ್ಟೇಜ್ 1 ಸ್ಟೇಜ್ 2 ನಲ್ಲಿ ಖಂಡಿತವಾಗಿ ಸಹ ಕ್ಯೂರ್ ಮಾಡಬಹುದು. ಪ್ರೈಮರಿ ಸರ್ಜರಿ ಪ್ಲಸ್ ರೇಡಿಯೋಥೆರಪಿ ಅಂತ ಇದೆ, ಆ ರೀತಿ ಮಾಡಿ ಕ್ಯಾನ್ಸರನ್ನು ಕ್ಯೂರ್ ಮಾಡಿ ಸರ್ಜರಿ ಮಾಡಿ ಬದುಕಿದವರು ತುಂಬ ಜನ ಇದ್ದಾರೆ. ಕ್ಯಾನ್ಸರ್ ಕ್ಯೂರಬಲ್ ಡಿಸೀಸ್ ಹೌದು, ಆದರೆ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಸ್ಟೇಜ್ 3 ಮತ್ತು ಸ್ಟೇಜ್ 4. ಕೆಲವರು ಏನು ಮಾಡ್ತಾರೆ, ಈಗ ತಾವು ಹೇಳಿದ್ರಿ ಬಾಯಿನಲ್ಲಿ ಗಡ್ಡೆ ಆಗ್ತದೆ, ತೂತಾಗ್ತದೆ, ಆ ಸ್ಟೇಜಲ್ಲಿ ಅವರು ಬರ್ತಾರೆ, ಬಾಯಿ ಓಪನ್ ಮಾಡೋಕ್ಕಾಗಲ್ಲ, ಬಾಯಿಗೆ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಆ ಸ್ಟೇಜಲ್ಲಿ ನಮಗೆ ಬಂದರೆ ಅಲ್ಲಿಂದ ಕ್ಯಾನ್ಸರ್. ಅದು ಕ್ಯಾನ್ಸರ್ ಹೇಗೆ ಅಂದರೆ, ಅದಕ್ಕೆ ಕ್ಯಾನ್ಸರಿಗೆ ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಹೇಳ್ತೇವೆ. ಅರ್ಬುದ ಅಂದರೆ ಏಡಿ. ತಾವು ನೋಡಿರ್ಬೋದು, ಏಡಿ ನಮ್ಮ ದೇಹಕ್ಕೆ ಕಚ್ಚಿದರೆ ಏಡಿ ಸತ್ತರೂ ಸಹ ಅದರ ಕದಂಬ ಬಾಹುಗಳನ್ನು ಅದು ಬಿಡುವುದಿಲ್ಲ. ಅಂತಹ ಒಂದು ಕ್ಯಾನ್ಸರ್ ಏನಾಗ್ತದೆ ಅಂದರೆ, ಈ ಒಂದು ಪ್ರೈಮರಿ ಸೈಟಿಂದ ಕುತ್ತಿಗೆಗೆ ಸ್ಪ್ರೆಡ್ ಆಗ್ತದೆ, ರಕ್ತದ ಮುಖಾಂತರ ಲಂಗ್ಸಿಗೆ ಸ್ಪ್ರೆಡ್ ಆಗ್ತದೆ, ಕಿಡ್ನಿಗೆ ಸ್ಪ್ರೆಡ್ ಆಗ್ತದೆ, ಬ್ರೈನಿಗೆ ಸ್ಪ್ರೆಡ್ ಆಗ್ತದೆ. ಈ ರೀತಿ ಎಲ್ಲ ಕಡೆ ಸ್ಟೇಜ್ 3 ಸ್ಟೇಜ್ 4ಗೆ ಬೇರೆ ಕಡೆ ಸ್ಪ್ರೆಡ್ ಆದಮೇಲೆ ಯಾವ ಡಾಕ್ಟ್ರಿಗಳಿಗೂ ಏನು ಮಾಡೋಕ್ಕಾಗಲ್ಲ. ನಾವು ಆವಾಗ ಪ್ಯಾಲಿಯೇಟಿವ್ ಕೇರ್ ಅಂತ ಕೊಡ್ತೇವೆ. ಬೇರೆ ಕಡೆಗೆ ಸ್ಪ್ರೆಡ್ ಆದಮೇಲೆ ನಾವು ಆ ಟ್ಯೂಮರ್ ಸೈಜನ್ನು ಕಡಿಮೆ ಮಾಡಲಿಕ್ಕೆ ಡಿಬಲ್ಕಿಂಗ್ ಅಂತ ಮಾಡಿ ಕೀಮೋಥೆರಪಿ ಅಂತ ಹೇಳಿ ಅವನ್ನ ಇರುವಷ್ಟು ದಿವಸ ಅವರು ಚೆನ್ನಾಗಿ ಬದುಕಲಿ, ಕ್ವಾಲಿಟಿ ಆಫ್ ಲೈಫ್ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಡಾಕ್ಟರ್, ಈ ಹೊರಗೆ ಬಾಯಲ್ಲಿ ದವಡೆ ಇದೆಲ್ಲ ಆಗೋದು ಗೊತ್ತಾಗ್ತದೆ, ಅದರೊಳಗೆ ಗಂಟಲಲ್ಲಿ ಅದು ಹೇಗೆ ಗೊತ್ತಾಗೋದು ಏನೋ ಆಗ್ತಾ ಇದೆ ಅಂತ ಹೇಳಿ? ಅದರಲ್ಲಿ ಒಂದು
ಒಂದು ಒಳ್ಳೆ ಸಂಗತಿ ಕ್ಯಾನ್ಸರ್ಗಳಲ್ಲಿ ಯಾವುದು ಒಳ್ಳೆಯದಿಲ್ಲ, ಆದರೆ ಒಂದು ಒಳ್ಳೆ ಸಂಗತಿ ನಮ್ಮ ಗಂಟಲಿನ ಕ್ಯಾನ್ಸರ್ನ ಬಗ್ಗೆ ಅಂತ ಹೇಳಿದರೆ, ಈಗ ಸ್ಪೆಷಲಿ ನಮ್ಮ ಧ್ವನಿಪಟ್ಟಿಯ ಕ್ಯಾನ್ಸರಲ್ಲಿ ಅದರಲ್ಲಿ ಬರೋದಕ್ಕಿಂತ ಮೊದಲು ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಂತ ಏನು ಡಾಕ್ಟರ್ ಮುರಳಿ ಮೋಹನ್ ಅವರು ಹೇಳ್ತಾ ಇದ್ರು, ಆ ಸ್ಟೇಜಲ್ಲಿ ಅವರಿಗೆ ಅವರ ಸ್ವರದ ವ್ಯತ್ಯಾಸ ಆಗಿರ್ತದೆ. ಸಾಮಾನ್ಯವಾಗಿ ನಾನು ಮಾತಾಡೋ ಸ್ವರ ಒಂದು ಥರ ಇದ್ದರೆ ಇನ್ನೊಬ್ಬರು ಫೋನಲ್ಲಿ ಮಾತಾಡೋಗಿರ್ತಾರೆ, ನಿನ್ನ ಸ್ವರ ಏನಾಯಿತು, ಶೀತ ಆಗಿದೆ ಅಂತ. ಈ ಶೀತ ಆಗಿದೆ ಅಂತ ಕೇಳೋರು 1 ತಿಂಗಳಿಂದ ಕೇಳ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಏನೋ ಒಂದು ಸಂಶಯ ಅನುಮಾನ ಬರಬೇಕು, ಡಾಕ್ಟ್ರ್ ಹತ್ರ ಹೋಗಬೇಕು. ಆದರೆ ಆ ಸ್ಟೇಜಸ್ಸಲ್ಲಿ ನಮಗೆ ನೋಡಿದರೆ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ನೋಡಿದರೆ 100ರಲ್ಲಿ 90ರಿಂದ 95 ಜನರಿಗೆ ಸಂಪೂರ್ಣ ಗುಣಮುಖರಾಗ್ತಾರೆ. ಜೀವಕ್ಕೆ ಏನು ಸಹ ಮತ್ತು 100 ವರ್ಷ ಕೂಡ ಬದುಕಬಹುದು, ಕ್ಯಾನ್ಸರಿಂದಾಗಿ ಅವರು ತೀರಿ ಹೋಗ್ಲಿಕ್ಕಿಲ್ಲ. ಆದರೆ ಅದೇ ಮುಂದಿನ ಸ್ಟೇಜಿಗೆ ಬಂದಾಗ ಈ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ 90, 92, 95 ಇರುವಂಥದ್ದು 4ನೇ ಸ್ಟೇಜಿಗೆ ಬರುವ 60%, 50%ಗೆ ಬರ್ತದೆ. ಇಷ್ಟಾದಮೇಲೆ ಮತ್ತೆ ದೇವರ ಗತಿ ಅಂತ ಹೇಳಬೇಕಾಗ್ತದೆ. ಒಂದು ಮುಖ್ಯ ಇದರಲ್ಲಿ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಉದ್ದೇಶ ಮಾಡೋದು ಅಂತ ಹೇಳಿದ್ರೆ, ಇಂತಹ ಸಂಕೇತಗಳನ್ನು ನೀವು ಮುಚ್ಚುಮರೆ ಮಾಡಬೇಡಿ. ಡಾಕ್ಟರ್ ಹತ್ರ ಹೋದರೆ ಅವರು ಕ್ಯಾನ್ಸರ್ ಅಂತ ಹೇಳಿದ್ರೆ ಅಂತ ಭಯಪಟ್ಟುಕೊಂಡು ಹೋಗದೇ ಇರಬೇಡಿ. ಇನ್ನೊಂದು ಸಂಗತಿ ಬರೋದು ಅಂದರೆ, ನಾವು ಕಫ ಬರೋ ತುಪ್ಪ ಅದರಲ್ಲಿ ರಕ್ತದ ಅಂಶ ಕಂಡು ಬಂತಂತಾದರೆ ಒಂದು ಕಾರಣ ಅದಕ್ಕೆ ಕ್ಯಾನ್ಸರು. ಅದು ಬಂದರೆ ಕ್ಯಾನ್ಸರ್ ಖಂಡಿತ ಅಂತ ಏನು ಭಯಪಡಬೇಕಾದ ಅಗತ್ಯ ಇಲ್ಲ, ಆದರೆ ಅದರ ವಿಶ್ಲೇಷಣೆ ತಪಾಸಣೆ ಖಂಡಿತವಾಗಿ ಅಗತ್ಯ. ಈ 2 ಸಂಗತಿಗಳನ್ನು ನಿಮ್ಮ ಜವಾಬ್ದಾರಿಯಾಗಿ ನೀವು ನೋಡಿಕೊಂಡ್ರೆ, ಫಸ್ಟ್ ಆಫ್ ಆಲ್ ನಾವು ತಂಬಾಕು ಬೀಡಿ ಸಿಗರೇಟ್ ಸೇದಬಾರ್ದು. ಅದು ಸೇದಿಕೊಂಡು ಇದ್ದವರು ಕೂಡ ಸೇದದವರು ಕೂಡ ಇಂಥ ತೊಂದರೆಗಳೇನಾದ್ರು ಬಂದಿದ್ದಲ್ಲಿ ಒಮ್ಮೆ ಕನ್ಸಲ್ಟ್ ಮಾಡಿದರೆ ಹೆಚ್ಚಿನ ವಿವರಗಳು ನಮಗೆ ಮೊದಲ ಸ್ಟೇಜಲ್ಲಿ ಗುರುತು ಹಚ್ಚಬಹುದು. ಗುರುತು ಹಚ್ಚಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು. ಅದಕ್ಕೆ ಏನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಮಾತ್ರ ತಂಬಾಕುವಿನಿಂದ ಇನ್ನು ಬೇರೆ ಸೈಡ್ ಎಫೆಕ್ಟ್ಸ್? ಕ್ಯಾನ್ಸರ್ ಒಂದು ಮುಖ್ಯ ಕಾಯಿಲೆ ಶ್ವಾಸಕೋಶದಲ್ಲಿ. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ COPD ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳಿ. ಇದರಲ್ಲಿ ಏನಾಗ್ತದೆ, ಈ ಧೂಮಪಾನದಿಂದಾಗಿ ಶ್ವಾಸಕೋಶಗಳಿಗೆ ಸ್ವಲ್ಪ ಇದು ಡ್ಯಾಮೇಜ್ ಆಗಿಬಿಟ್ಟು ಶ್ವಾಸಕೋಶಗಳ ಶಕ್ತಿ ಕಡಿಮೆ ಆಗ್ತದೆ. ಇದು ಇರೋ ರೋಗಿಗಳು ನಮ್ಮ ಉಬ್ಬಸ ಕಾಯಿಲೆ ತರ, ಅಂದ್ರೆ ಅಸ್ತಮಾ ಕಾಯಿಲೆ ತರದ ಲಕ್ಷಣಗಳಿಂದ ಬರ್ತಾರೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಅವರಿಗೆ ಕೆಮ್ಮು ಬರುವಂಥದ್ದು, ದಮ್ಮು ಬರುವಂಥದ್ದು. ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ, ಅವರಿಗೆ ಸ್ಟೆಪ್ಸ್ ಹತ್ತುವಾಗ ದಮ್ ಬರ್ಲಿಕ್ಕೆ ಶುರು ಆಗ್ತದೆ. ಡಾಕ್ಟ್ರೆ ನಡಿಲಿಕ್ಕೆ ಆಗುದಿಲ್ಲ, ದಮ್ ಕಟ್ತಾ ಉಂಟು, ಕಷ್ಟ ಆಗ್ತದೆ ನಡಿಲಿಕ್ಕೆ ಅಂತ ಹೇಳಿ ಬರ್ತಾರೆ ನಮ್ಮ ಹತ್ರ. ಇದು ಒಂದು ಮುಖ್ಯ ಕಾಯಿಲೆ. ಇದಲ್ಲದೆ ಬೇರೆ ಶ್ವಾಸಕೋಶಗಳಿಗೆ ಡ್ಯಾಮೇಜ್ ಆಗುವಂತ ಕಾಯಿಲೆಗಳು ಬರ್ತವೆ. ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಇನ್ನೊಂದು ಕಾಯಿಲೆ ಇದೆ, ಇದು ಕೂಡ ಇದರಲ್ಲೇ ಬರ್ತದೆ. ಇದರ ಲಕ್ಷಣಗಳು ದಮ್ಮು ಕಟ್ಟುವಂಥದ್ದು ಈ ಥರದಿಂದಾಗಿ ಬರ್ತಾರೆ. ಕೊನೆಯದಾಗಿ ಏನು ಹೇಳಿಕೆ ಬಯಸ್ತಾರೆ ಡಾಕ್ಟರ್, ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಇದನ್ನು ಸೇವನೆ ಮಾಡುವಂಥ ಜನ ಅತಿ ಹೆಚ್ಚು ಇದರಲ್ಲಿ, ಸರ್ಕಾರಗಳು ಒಂದಷ್ಟು ಕಾನೂನನ್ನು ನಮ್ಮ ಮುಂದೆ ಇಡ್ತದೆ, ಆದರೂ ಕೂಡ ಇಂಥ ಈ ಚಟಗಳು ನಮ್ಮ ನಡುವೆನೇ ಇದೆ ಅಂತ ಅನ್ನುವಂಥದ್ದು. ಸೊ ಏನು ಮಾಡಬೇಕು ಅಂತೇಳಿ ನೋಡಿ, ಇದು ಈ ತಂಬಾಕು ಚಟವನ್ನು ಬಿಡಿಸಲಿಕ್ಕೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಈಗ ಶಾಲೆಯಲ್ಲಿ 100 ಮೀಟರ್ ಒಳಗಡೆ ಕೋಪ್ಟಾ, ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಬ್ಯಾನ್ ಮಾಡಬೇಕು ಅಂತ ಹೇಳ್ತೇವೆ. ಇದನ್ನು ಬರೀ ಕಾನೂನಿಂದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನು ಮಾಡಬೇಕಂದ್ರೆ, ವೈದ್ಯರಾಗಿ ನಾವು ಜನರಿಗೆ ತಿಳಿ ಹೇಳಬೇಕು. ಜನರು ತಮ್ಮ ರೆಸ್ಪಾನ್ಸಿಬಿಲಿಟಿನ ತಿಳ್ಕೊಂಡು, ಮನೆಯಲ್ಲಿ ಹಿರಿಯರು ರೋಲ್ ಮಾಡೆಲ್ ಆಗಿರುವಂಥ ಮನೆ ಯಜಮಾನ, ಅವನು ಸಿಗರೇಟ್ ಬೀಡಿ ಸೇದ್ಕೊಂಡು ಗುಟ್ಕಾ ತಿನ್ಕೊಂಡು ಮದ್ಯಪಾನ ಮಾಡಿ ಮಕ್ಕಳಿಗೆ ತಿನ್ನಬೇಡಿ ಅಂತ ಹೇಳಬಾರ್ದು. ನಾವು ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿ ನಾವು ಇರುವಂಥದ್ದು, ಆ ರೀತಿ ಬೆಳೆಸಬೇಕು ಮಕ್ಕಳನ್ನು. ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಿ ಅವರ ಜೀವನ ಶೈಲಿಯನ್ನು ನಾವು ಫಾಲೋ ಮಾಡಿದರೆ, ಬಹುಶಃ ಸರ್ಕಾರ ಏನು ಕಾನೂನು ಮಾಡ್ತದೆ, ವೈದ್ಯರಾಗಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡಿದಾಗೆ ಹೆತ್ತವರು ಮಾಡಿದರೆ, ಬಹುಶಃ ಕಲೆಕ್ಟಿವ್ ಆಗಿ ಈ ಒಂದು ಟೊಬ್ಯಾಕೊ ಚಟವನ್ನು ಬಿಡಿಸಿದರೆ, ಬಹುಶಃ ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಯನ್ನು ನಾವೆಲ್ಲ ಸೇರಿ ಕೊಟ್ಟರೆ ಬಹುಶಃ ಅವರು ಸಮಾಜಕ್ಕೆ ಅಸೆಟ್ ಆಗಬಹುದು. ಇವತ್ತಿನ ದಿವಸ ನೋ ಟೊಬ್ಯಾಕೊ ಡೇ ಅನ್ನಲ್ಲಿ ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡೋಣ, ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳನ್ನು ನಿಲ್ಲಿಸೋಣ. ನಾನು ಇವತ್ತು, ಈಗ ಡಾಕ್ಟರ್ ಹೇಳಿದ್ರು, ಒಬ್ಬ 50 ಸಿಗರೇಟ್ ಸೇದೋನಿಗೆ ನಾಳೆನೇ ಬಿಡಿ ಅಂತ ಹೇಳಿದರೆ ಆಗಲ್ಲ, ಸಾಧ್ಯ ಇಲ್ಲ, ಇದು ಇಂಪಾಸಿಬಲ್. ಅವರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು 50 ಇರೋದನ್ನು ನಾಳೆ ಒಂದು ವಾರ 40 ಮಾಡಿ, 30 ಮಾಡಿ, ಕ್ರಮೇಣ ನಿಧಾನವಾಗಿ ಚಟದಿಂದ ಹೊರಗೆ ಬನ್ನಿ, ಸಮಾಜದ ಮುಖ್ಯವಾಹಿನಿಗೆ ಸೇರಿಕೊಳ್ಳಿ, ನಾವೆಲ್ಲ ಒಂದು ಸುದೃಢವಾದಂಥ ಸಮೃದ್ಧವಾದ ದೇಶವನ್ನು ಕಟ್ಟೋಣ ಅಂತ ಹೇಳಲಿಕ್ಕೆ ಇದರಲ್ಲಿ ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ದೇರ್ ಆರ್ ಬೆಟರ್ ವೇಸ್ ಟು ಕಮಿಟ್ ಸೂಯಿಸೈಡ್ ಅಂತ. ಈ ತಂಬಾಕು ಒಂದು ಕುತ್ತಿಗೆ ಹಗ್ಗ ಹಾಕಿಕೊಂಡಾಗೆ, ತಂಬಾಕು ಸೇದೋದು ಕುತ್ತಿಗೆ ಹಗ್ಗ ಹಾಕೋದು ಒಂದೇ ಥರ. ನಿಮಗೆ ಹಾರ್ಟ್ ಅಟ್ಯಾಕಿಂದ ಸಾಯಬೇಕಾ, ಸ್ಟ್ರೋಕ್ ಆಗಿ ಸಾಯಬೇಕಾ, ಕ್ಯಾನ್ಸರ್ ಆಗಿ ಸಾಯಬೇಕಂತ ಹೇಳುವಂಥ ಚಾಯ್ಸ್ ಮಾತ್ರ ತಂಬಾಕು ಕೊಡ್ತದೆ. ಅಲ್ಲದೆ ತಂಬಾಕುವಿನಿಂದ ಸಾವು ಆಲ್ಮೋಸ್ಟ್ ಖಚಿತ. ಯಾರು ಕೂಡ ಅವರ ಅಂತ ಜೀವನವನ್ನು ಮುಂದುವರಿಸಲಿಲ್ಲ. ಲೆಕ್ಕ ಪ್ರಕಾರ ಹೇಳಿದರೆ ಪ್ರತಿಯೊಂದು ಸಿಗರೇಟಿಗೆ 10 ನಿಮಿಷ ನಮ್ಮ ಜೀವನಾವಧಿ ಕಡಿಮೆ ಆಗ್ತದೆ. ಇದೆಲ್ಲ ಇಟ್ಟುಕೊಂಡು ನಾವು ತಂಬಾಕುವನ್ನು ಸಾಧ್ಯದಷ್ಟು ಅದನ್ನು ಉಪಯೋಗ ಮಾಡದೇ ಇರೋದು ಅದರಲ್ಲೇ ಬುದ್ಧಿವಂತಿಕೆ ಒಳ್ಳೆಯದು. ಹೆಚ್ಚಿನ ನನ್ನ ಸ್ನೇಹಿತರು ಹೇಳಿ ಆಯಿತು.
ನಾನು ಇನ್ನೊಂದು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ತಂಬಾಕು ಉಪಯೋಗಿಸ್ತಾ ಇರುವವರು ಅಂದರೆ ಸ್ಮೋಕರ್ಸ್ ಅಥವಾ ಬೇರೆ ರೂಪದಲ್ಲಿ ಉಪಯೋಗಿಸ್ತಾ ಇರುವರು, ನಿಮಗಿನ್ನೂ ಕಾಲ ಮಿಂಚಿಲ್ಲ. ಈಗ ತಂಬಾಕುವಿನ ಚಟ ಬಿಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಔಷಧಿಗಳಿವೆ. ನಮಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ಲಿಕ್ಕೆ ಆಗ್ತದೆ. ಬೇರೆ ಬೇರೆ ಚಟ ಬಿಡಿಸುವಂತ ಔಷಧಿಗಳಿವೆ. ಇದರಿಂದಾಗಿ ನಮಗೆ ಅದರ ಚಟವನ್ನು ಬಿಡಿಸ್ಲಿಕ್ಕೆ ಆಗ್ತದೆ. ಆದಷ್ಟು ನಾವು ಈ ಚಟವನ್ನು ಬಿಟ್ರೆ ನಮ್ಮ ಕಾಯಿಲೆಗಳು ಬರುವ ಚಾನ್ಸಸ್ ನಮಗೆ ಕಡಿಮೆ ಆಗ್ತದೆ. ಪ್ರತಿ ವರ್ಷ ನಾವು ಬಿಟ್ಟು ಬಿಟ್ಟು ಮುಂದೆ ಹೋದಷ್ಟು ನಮಗೆ ಕಾಯಿಲೆ ಬರುವ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಕೂಡ ನಾವು ಗಮನದಲ್ಲಿಟ್ಕೊಂಡು ತಂಬಾಕು ಈಗ ಉಪಯೋಗಿಸ್ತಾ ಇದ್ರು ಕೂಡ ಅದನ್ನು ಬಿಡಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರ ಹೇಳ್ತೀನಿ. ಎಸ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಮತ್ತು ಡಾಕ್ಟರ್ ಗೌತಮ್ ಕುಲಕರ್ಮ ಮತ್ತು ಡಾಕ್ಟರ್ ಹರ್ಷ ಪಟ್ರೆ ಅವರಿಗೂ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾಹಿತಿ ಧನ್ಯವಾದಗಳು. ಎಸ್ ಇದು ಈ ಹೊತ್ತಿನ ವಿಶೇಷ ವೀಕ್ಷಕರೇ. ಆದರೆ ನಿರಂತರ ಸುದ್ದಿ ಮತ್ತು ಮನೋರಂಜನೆ ಮುಂದುವರುತ್ತದೆ. ನೋಡ್ತಾ ಇರಿ ಇನ್ಫೋ ನ್ಯೂಸ್. ನಮಸ್ಕಾರ.